हरे कृष्ण माताजी। चैप्टर 13 माताजी। हरे कृष्ण। रीना माताजी चैप्टर 13। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायण नमस्कृत्य नरं चैव नरोत्तमं देवी सरस्वती व्यासं ततो जयम् उदीरयेत्। नष्टप्रायेषु अभद्रेषु नित्यं भागवत सेवया भगवती उत्तमा श्लोके भक्तिर्भवति नैष्ठकी। कृष्णाय वासुदेवाय देवकी नंदनाय च नंदगोपकुमाराय गोविन्दाय नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने। नमस्ते सरस्वते देवे गौरवाणी प्रचारिणि निर्विशेष शून्यवादी पाश्चात्य देशतारिणि। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्णा हरे 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 राम 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 हरे हरे। हरे कृष्णा कृष्ण कृष्णा हरे 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 राम 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 हरे हरे। हरे कृष्णा कृष्ण कृष्णा हरे 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 राम 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 हरे हरे। ಮೊದಲನೆಯ ಸ್ಕಂದ 13ನೇ ಅಧ್ಯಾಯ 10ನೆಯ ಶ್ಲೋಕ. ಭವದ್ವಿಧಾ ಭಾಗವತಾ ತೀರ್ಥಭೂತಃ ಸ್ವಯಂ ವಿಭು ತೀರ್ಥೀಕುರ್ವಂತಿ ತೀರ್ಥಾನಿ ಸ್ವಾಂತಸ್ತೇನ ಗದಾವೃತ. ಭವತ ತಮ್ಮ ವಿಧ ಆಗಿರುವ ಭಾಗವತಃ ಭಕ್ತರು ತೀರ್ಥ ಯಾತ್ರೆಯ ಪುಣ್ಯ ಸ್ಥಳಗಳಾಗಿ ಭೂತಃ ಪರಿವರ್ತಿತರಾದ ಸ್ವಯಂ ಸ್ವತಃ ವಿಭು ಶಕ್ತಿ ಸಂಪನ್ನನೇ ತೀರ್ಥಿ ಕುರುವಂತಿ ಯಾತ್ರೆಯ ಪುಣ್ಯ ಸ್ಥಳವನ್ನಾಗಿ ಮಾಡುತ್ತಾರೆ. ತೀರ್ಥಾನಿ ಪುಣ್ಯಸ್ಥಳಗಳನ್ನು ಸ್ವ ಅಂತಸ್ತೇನ ಹೃದಯದಲ್ಲಿ ನೆಲೆಸಿರುವ ಗದಾಭೃತ ದೇವೋತ್ತಮ ಪುರುಷನಿಂದ. ಅನುವಾದ. ಓ ನನ್ನ ಪ್ರಭುವೇ, ತಮ್ಮಂತಹ ಭಕ್ತರು ನಿಜವಾಗಿ ಪುಣ್ಯಕ್ಷೇತ್ರಗಳ ಮೂರ್ತ ರೂಪವೇ ಸರಿ. ಏಕೆಂದರೆ ನಿಮ್ಮ ಹೃದಯದಲ್ಲಿ ದೇವೋತ್ತಮ ಪುರುಷನನ್ನು ತಾಳಿರುತ್ತೀರಿ. ತಾವು ಎಲ್ಲ ಸ್ಥಳಗಳನ್ನು ತೀರ್ಥಕ್ಷೇತ್ರಗಳಾಗಿ ಪರಿವರ್ತಿಸುತ್ತೀರಿ. ಭಾವಾರ್ಥ.
ಅಂತರಿಕ್ಷದಲ್ಲಿ ಎಲ್ಲೆಡೆ ವಿದ್ಯುತ್ ಶಕ್ತಿಯು ಹರಡಿರುವಂತೆ ದೇವೋತ್ತಮ ಪುರುಷನು ತನ್ನ ವಿವಿಧ ಶಕ್ತಿಗಳಿಂದ ಎಲ್ಲ ಕಡೆ ಸರ್ವಗತನಾಗಿದ್ದಾನೆ. ವಿದ್ಯುತ್ ಶಕ್ತಿ ವಿದ್ಯುತ್ ಬಲ್ಬಿನಲ್ಲಿ ತೋರಿದಂತೆ ಭಗವಂತನ ಸರ್ವಗತತ್ವ ವಿದುರನಂತಹ ಶುದ್ಧ ಭಗವದ್ಭಕ್ತರಿಂದ ಗೃಹೀತವಾಗುತ್ತದೆ ಮತ್ತು ವ್ಯಕ್ತವಾಗುತ್ತದೆ. ವಿದುರನಂತಹ ಶುದ್ಧ ಭಕ್ತರು ಎಲ್ಲ ಕಡೆ ಭಗವತ್ ಸಾನ್ನಿಧ್ಯವನ್ನು ಅನುಭವಿಸುತ್ತಾರೆ. ಅವನು ಭಗವತ್ ಶಕ್ತಿಯಲ್ಲಿ ಎಲ್ಲವನ್ನೂ ಕಾಣುತ್ತಾನೆ, ಎಲ್ಲದರಲ್ಲೂ ಭಗವಂತನನ್ನು ಕಾಣುತ್ತಾನೆ. ಭೂಮಿಯ ಮೇಲಿನ ಪವಿತ್ರ ಕ್ಷೇತ್ರಗಳು ಭಗವಂತನ ಶುದ್ಧ ಭಕ್ತರ ಸಾನ್ನಿಧ್ಯದಿಂದ ಸ್ಫುರಿತವಾದ ವಾತಾವರಣದಿಂದ ಮನುಷ್ಯ ಜೀವಿಯ ಮಲಿನ ಪ್ರಜ್ಞೆಯನ್ನು ಶುಚಿಗೊಳಿಸುವುದಕ್ಕಾಗಿಯೇ ಇರುತ್ತವೆ. ಪುಣ್ಯಕ್ಷೇತ್ರವನ್ನು ಸಂದರ್ಶಿಸಿದರೆ ಆ ಪುಣ್ಯಕ್ಷೇತ್ರಗಳಲ್ಲಿ ವಾಸಿಸುವ ಶುದ್ಧ ಭಕ್ತರನ್ನು ಕಂಡುಕೊಳ್ಳಬೇಕು, ಅವರಿಂದ ಪಾಠ ಕಲಿಯಬೇಕು. ವಾಸ್ತವ ಬದುಕಿನಲ್ಲಿ ಆ ಉಪದೇಶವನ್ನು ಆಚರಣೆಗೆ ತರಲು ಪ್ರಯತ್ನಿಸಬೇಕು. ಹೀಗೆ ದೇವೋತ್ತಮನಲ್ಲಿಗೆ ಮರಳಿ ಹೋಗುವ ಅಂತಿಮ ಮುಕ್ತಿಗಾಗಿ ಹಂತ ಹಂತವಾಗಿ ತನ್ನನ್ನು ಸಿದ್ಧಗೊಳಿಸಿಕೊಳ್ಳಬೇಕು. ಪವಿತ್ರ ತೀರ್ಥಗಳಿಗೆ ಹೋಗುವುದೆಂದರೆ ಕೇವಲ ಗಂಗೆ ಅಥವಾ ಯಮುನೆಯಲ್ಲಿ ಮೀಯುವುದು ಮತ್ತು ಅದರಲ್ಲಿರುವ ದೇವಾಲಯಗಳನ್ನು ಸಂದರ್ಶಿಸುವುದು ಎಂದು ಅರ್ಥವಲ್ಲ. ದೇವೋತ್ತಮ ಪುರುಷನ ಸೇವೆಯ ಹೊರತು ಜೀವಿತದುದ್ದಕ್ಕೂ ಬೇರೆ ಆಸೆಗಳಿಲ್ಲದ ವಿದುರನ ಪ್ರತಿನಿಧಿಗಳನ್ನ ಕಂಡುಕೊಳ್ಳಲೂ ಬೇಕು. ಶುದ್ಧ ಭಕ್ತರ ಶುದ್ಧ ಸೇವೆಯಿಂದಾಗಿ ದೇವೋತ್ತಮ ಪುರುಷನು ಸದಾ ಅವರ ಜೊತೆಗಿರುತ್ತಾನೆ. ಶುದ್ಧ ಸೇವೆ ಕಾಮ್ಯಕರ್ಮದ ಅಥವಾ ವ್ಯರ್ಥ ಊಹಾತ್ಮಕ ಚಿಂತನೆಯ ಸಂಸರ್ಗವನ್ನ ಹೊಂದಿರುವುದಿಲ್ಲ. ಶುದ್ಧ ಭಕ್ತರು ಭಗವಂತನ ನೈಜ ಸೇವೆಯಲ್ಲಿ ವಿಶೇಷತಃ ಶ್ರವಣ ಕೀರ್ತನಗಳಲ್ಲಿ ನಿರತರಾಗಿರುತ್ತಾರೆ. ಶುದ್ಧ ಭಕ್ತರು ಪ್ರಮಾಣಭೂತರಾದವರಿಂದ ಭಗವಂತನ ಮಹಿಮೆಯನ್ನು ಶ್ರವಣ ಮಾಡಿ ಅದನ್ನೇ ಸಂಕೀರ್ತನ, ಗಾಯನ, ಗ್ರಂಥ ರಚನ ಮಾಡುತ್ತಾರೆ. ಮಹಾಮುನಿ ವೇದವ್ಯಾಸರು ನಾರದರಿಂದ ಶ್ರವಣ ಮಾಡಿದರು, ಅದನ್ನೇ ಗ್ರಂಥ ರೂಪದಲ್ಲಿ ಪಠಿಸಿದರು. ಶುಕಮುನಿಗಳು ತಂದೆಯಿಂದ ಅದರ ಅಧ್ಯಯನ ಮಾಡಿದರು, ಅವರು ಅದನ್ನು ಪರೀಕ್ಷಿತನಿಗೆ ವಿವರಿಸಿದರು. ಅದು ಶ್ರೀಮದ್ ಭಾಗವತ ನಡೆದು ಬಂದ ದಾರಿ. ಹೀಗೆ ತಮ್ಮ ಕಾರ್ಯಗಳಿಂದ ಭಗವಂತನ ಶುದ್ಧ ಭಕ್ತರು ಯಾವುದೇ ಸ್ಥಳವನ್ನಾದರೂ ತೀರ್ಥಕ್ಷೇತ್ರವನ್ನಾಗಿಸುತ್ತಾರೆ. ಅವರಿಂದಾಗಿಯೇ ಪುಣ್ಯಕ್ಷೇತ್ರಗಳ ಹೆಸರು ಸಾರ್ಥಕವಾಗುತ್ತವೆ. ಅಂತಹ ಶುದ್ಧ ಭಕ್ತರು ಯಾವುದೇ ಸ್ಥಳದ ಮಲಿನ ವಾತಾವರಣವನ್ನು ಅಶುದ್ಧಗೊಳಿಸಲು ಅರ್ಹರಾಗಿರುತ್ತಾರೆ. ತೀರ್ಥಕ್ಷೇತ್ರಗಳ ಪ್ರಸಿದ್ಧಿಯನ್ನು ಕೆಡಿಸಿಯೂ ಅಲ್ಲಿ ಜೀವನ ವೃತ್ತಿಗಾಗಿ ಪ್ರಯತ್ನಿಸುವ ಸ್ವಾರ್ಥಿ ಜನರ ಪ್ರಶ್ನಾರ್ಹ ಕ್ರಿಯೆಗಳಿಂದ ಅಪವಿತ್ರವಾದ ಪವಿತ್ರ ಕ್ಷೇತ್ರಗಳನ್ನು ಪವಿತ್ರಗೊಳಿಸಬಲ್ಲರೆಂದು ಬೇರೆ ಹೇಳಬೇಕಿಲ್ಲ. ಶ್ಲೋಕ 11. ಅಪಿನಾ ಸುಹೃದಸ್ತಾತ ಬಾಂಧವ ಕೃಷ್ಣ ದೇವತಾ ದೃಷ್ಟಾ ಶ್ರುತಾ ವಾ ಯದವಃ ಸ್ವಪುರ್ಯಾಂ ಸುಖಮಾಸತೆ. ಅಪಿ ಎಲ್ಲಾದರೂ ನಮ್ಮ ಸುಹೃದ ಹಿತೈಷಿಗಳಾದ ತಾತ ಚಿಕ್ಕಪ್ಪನೇ, ಬಾಂಧವ ಸ್ನೇಹಿತರಾದ ಕೃಷ್ಣ ದೇವತಃ ಪ್ರಭು ಶ್ರೀಕೃಷ್ಣನ ಸೇವೆಯಲ್ಲಿ ಸದಾ ನಿರತರಾದ, ದೃಷ್ಟ ಕಾಣಲ್ಪಟ್ಟರೆ, ಶ್ರುತಃ ಕೇಳಲ್ಪಟ್ಟರೆ, ವಾ ಅಥವಾ ಯದವಃ ಯದುವಂಶಜರು, ಸ್ವಪುರ್ಯಾಂ ಅವರ ವಾಸಸ್ಥಳದಲ್ಲಿ, ಸುಖಂ ಅಸತೆ ಸುಖವಾಗಿರುವರೆ. ಅನುವಾದ. ಚಿಕ್ಕಪ್ಪ, ನೀವು ದ್ವಾರಕೆಯನ್ನು ಸಂದರ್ಶಿಸಿರಬೇಕು. ಆ ಪವಿತ್ರ ಕ್ಷೇತ್ರದಲ್ಲಿ ಯದುವಂಶಕ್ಕೆ ಸೇರಿದ ನಮ್ಮ ಮಿತ್ರರು ಹಿತೈಷಿಗಳು ಇದ್ದಾರೆ. ಅವರು ಸದಾ ಭಗವಾನ್ ಶ್ರೀಕೃಷ್ಣನ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ನೀವು ಅವರನ್ನು ಕಂಡಿರಬಹುದು, ಇಲ್ಲವೇ ಅವರ ಬಗ್ಗೆ ಕೇಳಿರಬಹುದು. ಅವರೆಲ್ಲ ತಮ್ಮ ತಮ್ಮ ನಿವಾಸಗಳಲ್ಲಿ ಸುಖವಾಗಿ ಇದ್ದಾರೇನು? ಭಾವಾರ್ಥ. ಕೃಷ್ಣ ದೇವತಃ ಎಂಬ ವಿಶಿಷ್ಟ ಪದಕ್ಕೆ ಸದಾ ಭಗವಾನ್ ಕೃಷ್ಣನ ಸೇವೆಯಲ್ಲಿ ನಿರತರಾದವರು ಎಂದು ಅರ್ಥ.
ಈ ಪದ ಔಚಿತ್ಯಪೂರ್ಣವಾಗಿದೆ. ಸದಾ ಭಗವಾನ್ ಕೃಷ್ಣನ ಮತ್ತು ಅವನ ವಿವಿಧ ದಿವ್ಯ ಕಾರ್ಯಗಳ ಚಿಂತನೆಯಲ್ಲಿ ನಿರತರಾದ ಯಾದವರು ಮತ್ತು ಪಾಂಡವರೆಲ್ಲ ವಿದುರನಂತೆ ಶುದ್ಧ ಭಗವದ್ಭಕ್ತರಾಗಿದ್ದರು. ಭಗವಂತನ ಸೇವೆಯಲ್ಲಿ ತನ್ನನ್ನು ಪೂರ್ಣವಾಗಿ ಅರ್ಪಿಸಿಕೊಳ್ಳಲು ವಿದುರನು ಮನೆಯನ್ನು ಬಿಟ್ಟನು. ಆದರೆ ಪಾಂಡವರು ಮತ್ತು ಯಾದವರು ಸದಾ ಕೃಷ್ಣನ ಚಿಂತನೆಯಲ್ಲಿ ನಿರತರಾಗಿದ್ದರು. ಆದರೂ ಅವರ ಶುದ್ಧ ಭಕ್ತಿಯ ಗುಣಮಟ್ಟದಲ್ಲಿ ವ್ಯತ್ಯಾಸವೇನೂ ಇರಲಿಲ್ಲ. ಮನೆಯಲ್ಲಿರಲಿ ಅಥವಾ ಮನೆಯನ್ನು ಬಿಟ್ಟಿರಲಿ, ಶುದ್ಧ ಭಕ್ತನ ನಿಜವಾದ ಅರ್ಹತೆ ಎಂದರೆ ಕೃಷ್ಣ ಪರವಾದ ಚಿಂತನೆಯಲ್ಲಿ ತಲ್ಲೀನನಾಗುವುದು. ಅಂದರೆ ಭಗವಾನ್ ಕೃಷ್ಣನು ಪರಮ ದೇವೋತ್ತಮ ಪುರುಷನಾಗಿದ್ದಾನೆ ಎಂದು ಚೆನ್ನಾಗಿ ತಿಳಿಯುವುದೇ ಆಗಿದೆ. ಕಂಸ, ಜರಾಸಂಧ, ಶಿಶುಪಾಲ ಮತ್ತು ಅವರಂತಹ ಇತರ ರಾಕ್ಷಸರು ಕೂಡ ಸದಾ ಭಗವಾನ್ ಕೃಷ್ಣನ ಚಿಂತನೆಯಲ್ಲೇ ತಲ್ಲೀನರಾಗಿದ್ದರು. ಆದರೆ ಅವರು ಬೇರೆ ರೀತಿಯಲ್ಲಿ, ಎಂದರೆ ಕೃಷ್ಣ ವಿರೋಧಿಯಾದ ಚಿಂತನೆಯಲ್ಲಿ ಮುಳುಗಿದ್ದರು. ಅವರಿಗೆ ಶ್ರೀಕೃಷ್ಣ ಕೇವಲ ಶಕ್ತಿವಂತನಾದ ಒಬ್ಬ ಮನುಷ್ಯ ಮಾತ್ರ ಎಂಬ ಭಾವನೆ ಇತ್ತು. ಆದ್ದರಿಂದ ಕಂಸ, ಶಿಶುಪಾಲರು, ವಿದುರ, ಪಾಂಡವರು ಮತ್ತು ಯಾದವರಿಗೆ ಸಮನಾದ ಶುದ್ಧ ಭಕ್ತರ ಮಟ್ಟದಲ್ಲಿ ಇರುವವರಲ್ಲ. ಮಹಾರಾಜ ಯುಧಿಷ್ಠಿರನು ಕೂಡ ಭಗವಾನ್ ಕೃಷ್ಣನ ಮತ್ತು ದ್ವಾರಕೆಯಲ್ಲಿರುವ ಅವನ ಸಹವಾಸಿಗಳ ಚಿಂತನೆಯಲ್ಲಿ ಸದಾ ನಿರತನಾಗಿದ್ದನು. ಹಾಗಲ್ಲದಿದ್ದರೆ ಅವನು ಅವರೆಲ್ಲರ ಬಗ್ಗೆ ವಿದುರನನ್ನು ಕೇಳುತ್ತಿರಲಿಲ್ಲ. ಯುಧಿಷ್ಠಿರ ಮಹಾರಾಜನು ಈ ಜಗದ ರಾಜ್ಯಾಡಳಿತದಲ್ಲಿ ಮಗ್ನನಾಗಿದ್ದರೂ ವಿದುರನ ಭಕ್ತಿಯ ಅದೇ ಮಟ್ಟದಲ್ಲಿ ಇದ್ದನು. ಶ್ಲೋಕ 12. ಇತ್ಯುಕ್ತೋ ಧರ್ಮರಾಜೇನ ಸರ್ವಂ ತತ್ ಸಮವರ್ಣಯತ್ ಯಥಾನುಭೂತಂ ಕ್ರಮಶೋ ವಿನಾ ಯದುಕುಲಕ್ಷಯಂ. ಇತಿ ಹೀಗೆ ಉಕ್ತಃ ಕೇಳಲ್ಪಟ್ಟು ಧರ್ಮರಾಜೇನ ಯುಧಿಷ್ಠಿರ ರಾಜನಿಂದ ಸರ್ವಂ ಎಲ್ಲವನ್ನು ತತ್ ಆ ಸಮವರ್ಣಯತ್ ಸರಿಯಾಗಿ ವರ್ಣಿಸಿದನು. ಯಥಾ ಅನುಭೂತಂ ತಾನು ಅನುಭವಿಸಿದಂತೆಯೇ, ಕ್ರಮಶಃ ಕ್ರಮವಾಗಿ, ವಿನಾ ಬಿಟ್ಟು, ಯದುಕುಲಕ್ಷಯಂ ಯದುವಂಶ ವಿನಾಶವನ್ನು. ಅನುವಾದ: ಹೀಗೆ ಮಹಾರಾಜ ಯುಧಿಷ್ಠಿರನು ಪ್ರಶ್ನಿಸಿದಾಗ ಮಹಾತ್ಮನಾದ ವಿದುರನು ಯದು ಸಂತತಿಯ ನಾಶದ ಸುದ್ದಿಯೊಂದನ್ನು ಬಿಟ್ಟು ತಾನು ವೈಯಕ್ತಿಕವಾಗಿ ಅನುಭವಿಸಿದ್ದೆಲ್ಲವನ್ನೂ ಕ್ರಮವಾಗಿ ವರ್ಣಿಸಿದನು. ಶ್ಲೋಕ 13. ನನ್ವಪ್ರಿಯಂ ದುರ್ವಿಷಹಂ ನೃಣಾಂ ಸ್ವಯಮುಪಸ್ಥಿತಂ ನಾವೇದಯೇತ್ ಸಕರುಣೋ ದುಃಖಿತಾನ್ ದ್ರಷ್ಟುಮಕ್ಷಮಃ. ನಾನು ಈ ವಿಚಾರವನ್ನು ಕುರಿತಂತೆ ಅಪ್ರಿಯಂ ಪ್ರಿಯವಲ್ಲದುದನ್ನು, ದುರ್ವಿಷಹಂ ಅಸಹನೀಯವಾದುದನ್ನು, ನೃಣಾಂ ಮಾನವರಿಗೆ, ಸ್ವಯಂ ಅದರದೇ ರೀತಿಯಲ್ಲಿ, ಉಪಸ್ಥಿತಂ ಕಾಣಿಸಿಕೊಂಡುದನ್ನು, ನ ಆವೇದಯತ್ ಹೇಳಲಿಲ್ಲ, ಸ ಕರುಣಃ ಕರುಣಾಳುವು, ದುಃಖಿತಾನ್ ದುಃಖಿತರನ್ನು, ದ್ರಷ್ಟುಂ ನೋಡಲು, ಅಕ್ಷಮಃ ಅಸಮರ್ಥನಾದ. ಅನುವಾದ: ದಯಾಳುವಾದ ಮಹಾತ್ಮ ವಿದುರನು ಯಾವ ಕಾಲದಲ್ಲೂ ಪಾಂಡವರು ದುಃಖ ಪಡುವುದನ್ನು ಸಹಿಸಲಾರದವನಾಗಿದ್ದನು. ಆದ್ದರಿಂದ ಅವನು ಅಹಿತಕರ ಮತ್ತು ಅಸಹನೀಯವಾದ ಘಟನೆಯನ್ನು ಬಯಲು ಮಾಡಲಿಲ್ಲ, ಏಕೆಂದರೆ ಆಪತ್ತುಗಳು ತಾವಾಗಿಯೇ ಬರುತ್ತವೆ. ಭಾವಾರ್ಥ: ನೀತಿಶಾಸ್ತ್ರದ ಪ್ರಕಾರ ಇತರರ ದುಃಖಕ್ಕೆ ಕಾರಣವಾಗುವ ಅಪ್ರಿಯ ಸತ್ಯವನ್ನು ಹೇಳಬಾರದು. ನಿಸರ್ಗ ನಿಯಮದಿಂದ ತನ್ನದೇ ದಾರಿಯಲ್ಲಿ ಆಪತ್ತುಗಳು ನಮಗೆ ಒದಗಿ ಬರುತ್ತವೆ. ಆದ್ದರಿಂದ ಅದನ್ನು ಪ್ರಚಾರ ಮಾಡಿ ಹೆಚ್ಚಿಸಬಾರದು. ವಿದುರನಂತಹ ಕರುಣಾಪೂರ್ಣ ಹೃದಯಿಗೆ, ವಿಶೇಷವಾಗಿ ಪ್ರೀತಿ ಪಾತ್ರರಾದ ಪಾಂಡವರೊಂದಿಗೆ ವ್ಯವಹರಿಸುವಾಗ ಯದುಕುಲಕ್ಷಯದಂತಹ ಅಪ್ರಿಯ ಸುದ್ದಿಯನ್ನು
ತಿಳಿಸುವುದು ಪ್ರಾಯಃ ಅಸಾಧ್ಯವೇ ಆಗಿತ್ತು. ಆದ್ದರಿಂದ ಅವನು ಉದ್ದೇಶಪೂರ್ವಕವಾಗಿ ಅದನ್ನು ತಡೆಹಿಡಿದಿದ್ದನು. ಶ್ಲೋಕ 14. ಕಂಚಿತ್ ಕಾಲಮತಾವಾತ್ಸಿ ಸತ್ಕೃತಾಃ ದೇವವತ್ ಕಂಚಿತ್ ಕಾಲಂ ಅತಃ ಅವಾತ್ಸಿತ್ ಸತ್ಕೃತಃ ದೇವವತ್ ಸುಖಂ ಭ್ರಾತು ಜ್ಯೇಷ್ಠಸ್ಯ ಶ್ರೇಯಃ ಕೃತ್ ಸರ್ವೇಷಾಂ ಸುಖಂ ಆವಹನ್. ಕಂಚಿತ್ ಕೆಲವು ದಿನಗಳ, ಕಾಲಂ ಸಮಯ, ಅತಃ ಹೀಗೆ, ಅವಾತ್ಸಿತ್ ವಾಸ ಮಾಡಿದನು, ಸತ್ಕೃತಃ ಚೆನ್ನಾಗಿ ಉಪಚಾರ ಹೊಂದಿದವನಾಗಿ, ದೇವವತ್ ದೈವಿಕ ವ್ಯಕ್ತಿತ್ವದವನಂತೆಯೇ, ಸುಖಂ ಸೌಕರ್ಯಗಳನ್ನು, ಭ್ರಾತುಹು ಸಹೋದರನ, ಜ್ಯೇಷ್ಠಸ್ಯ ಹಿರಿಯನಾದ, ಶ್ರೇಯಕೃತ್ ಒಳಿತನ್ನು ಮಾಡುವುದು, ಸರ್ವೇಷಾಂ ಹರೇ ಕೃಷ್ಣ. ಶ್ಲೋಕ 14. ಕಂಚಿತ್ ಕಾಲಂ ಅತಃ ಅವಾತ್ಸಿತ್ ಸತ್ಕೃತಃ ದೇವವತ್ ಸುಖಂ ಭ್ರಾತು ಜ್ಯೇಷ್ಠಸ್ಯ ಶ್ರೇಯಃ ಕೃತ್ ಸರ್ವೇಷಾಂ ಸುಖಂ ಆವಹನ್. ಕಂಚಿತ್ ಕೆಲವು ದಿನಗಳ, ಕಾಲಂ ಸಮಯ, ಅತಃ ಹೀಗೆ, ಅವಾತ್ಸಿತ್ ವಾಸ ಮಾಡಿದನು, ಸತ್ಕೃತಃ ಚೆನ್ನಾಗಿ ಉಪಚಾರ ಹೊಂದಿದವನಾಗಿ, ದೇವವತ್ ದೈವಿಕ ವ್ಯಕ್ತಿತ್ವದವನಂತೆಯೇ, ಸುಖಂ ಸೌಕರ್ಯಗಳನ್ನು, ಭ್ರಾತುಹು ಸಹೋದರನ, ಜ್ಯೇಷ್ಠಸ್ಯ ಹಿರಿಯನಾದ, ಶ್ರೇಯಾಕೃತ್ ಒಳಿತನ್ನು ಮಾಡುವುದಕ್ಕೆ, ಸರ್ವೇಷಾಂ ಉಳಿದೆಲ್ಲರ, ಸುಖಂ ಸುಖವನ್ನು, ಆವಹನ್ ಸಾಧ್ಯವಾಗಿಸಿ. ಅನುವಾದ. ಹೀಗೆ ಮಹಾತ್ಮ ವಿದುರನು ತನ್ನ ಬಾಂಧವರಿಂದ ದೇವತೆಗಳಂತೆ ಸತ್ಕೃತನಾಗಿ ತನ್ನ ಹಿರಿಯಣ್ಣನ ಮನೋಧರ್ಮವನ್ನು ನೇರ್ಪಡಿಸಲು, ತನ್ಮೂಲಕ ಉಳಿದವರಿಗೆಲ್ಲ ನೆಮ್ಮದಿ ತರಲು ಕೆಲ ಕಾಲ ಅಲ್ಲೇ ನೆಲೆಸಿದನು. ಭಾವ ಅರ್ಥ. ವಿದುರನಂತಹ ಸಾಧು ಸಂತರನ್ನ ಸ್ವರ್ಗದಿಂದಿಳಿದು ಬಂದ ದೇವತೆಗಳಂತೆ ಸತ್ಕರಿಸಬೇಕು. ಆ ದಿನಗಳಲ್ಲಿ ಸ್ವರ್ಗಲೋಕದ ದೇವತೆಗಳು ಯುಧಿಷ್ಠಿರನಂತಹ ಮಹಾರಾಜರ ಮನೆಗೆ ಭೇಟಿ ಕೊಡುತ್ತಿದ್ದರು. ಕೆಲವೊಮ್ಮೆ ಅರ್ಜುನನಂತಹ ವ್ಯಕ್ತಿಗಳು ಮತ್ತು ಇತರರು ಊರ್ಧ್ವಲೋಕಗಳನ್ನು ಸಂದರ್ಶಿಸುತ್ತಿದ್ದರು. ನಾರದರು ಅಂತರಿಕ್ಷಗಾಮಿಗಳಾಗಿದ್ದಾರೆ. ಐಹಿಕ ವಿಶ್ವದಲ್ಲಿ ಮಾತ್ರವಲ್ಲ, ಆಧ್ಯಾತ್ಮಿಕ ವಿಶ್ವಗಳಲ್ಲೂ ನಿರ್ಬಂಧವಿಲ್ಲದೆ ಸಂಚರಿಸಬಲ್ಲವರಾಗಿದ್ದಾರೆ. ನಾರದರು ಕೂಡ ಮಹಾರಾಜ ಯುಧಿಷ್ಠಿರನ ಅರಮನೆಗೆ ಭೇಟಿ ಕೊಡುತ್ತಿದ್ದರೆಂದ ಮೇಲೆ ಇತರ ಸ್ವರ್ಗೀಯ ದೇವತೆಗಳ ಬಗ್ಗೆ ಹೇಳಬೇಕಾದ್ದೇನಿದೆ? ಈ ಸದ್ಯ ಶರೀರದಿಂದಲೇ ಲೋಕಾಂತರ ಸಂಚಾರ ಸಾಧ್ಯವಾಗುವುದು ಆ ವ್ಯಕ್ತಿಗಳ ಆಧ್ಯಾತ್ಮಿಕ ಸಂಸ್ಕೃತಿಯಿಂದ ಮಾತ್ರ ಸಾಧ್ಯ. ಆದ್ದರಿಂದ ಯುಧಿಷ್ಠಿರ ಮಹಾರಾಜನು ದೇವತೆಗಳಿಗೆ ಸತ್ಕಾರವನ್ನು ನೀಡಿದ ರೀತಿಯಲ್ಲೇ ವಿದುರನನ್ನು ಬರಮಾಡಿಕೊಂಡನು. ಮಹಾತ್ಮ ವಿದುರನು ವಿರಕ್ತ ಜೀವನವನ್ನ ಆಗಲೇ ಸ್ವೀಕರಿಸಿದ್ದನು. ಆದ್ದರಿಂದ ಐಹಿಕ ಸುಖವನ್ನ ಅನುಭವಿಸಲು ಅವನು ಪಿತ್ರಾರ್ಜಿತ ಅರಮನೆಗೆ ಹಿಂದಿರುಗಿದ್ದಿಲ್ಲ. ಅವನು ಮಹಾರಾಜ ಯುಧಿಷ್ಠಿರನ ನೀಡಿದ್ದನ್ನು ಕೃಪೆಯಿಟ್ಟು ಸ್ವೀಕರಿಸಿದನು. ಆದರೆ ಐಹಿಕದಲ್ಲಿ ಅತಿಯಾಗಿ ಆಸಕ್ತನಾದ ತನ್ನ ಹಿರಿಯಣ್ಣ ಧೃತರಾಷ್ಟ್ರನನ್ನು ವಿಮೋಚನೆಗೊಳಿಸುವುದೇ ಅವನ ಅರಮನೆಯಲ್ಲಿ ಉಳಿಯುವುದರ ಉದ್ದೇಶವಾಗಿತ್ತು. ಧೃತರಾಷ್ಟ್ರನು ತನ್ನೆಲ್ಲ ಸ್ಥಾನಮಾನ ಹಾಗೂ ಸಂತತಿಯನ್ನು ಮಹಾರಾಜ ಯುಧಿಷ್ಠಿರನೊಂದಿಗಿನ ಯುದ್ಧದಲ್ಲಿ ಕಳೆದುಕೊಂಡಿದ್ದನು. ಅಷ್ಟಾದ ಬಳಿಕವೂ ತನ್ನ ಅಸಹಾಯಕತೆಯ ಅರಿವಿನಿಂದ ಅವನು ಮಹಾರಾಜ ಯುಧಿಷ್ಠಿರನ ದಾನ ಮತ್ತು ಆತಿಥ್ಯವನ್ನು ಸ್ವೀಕರಿಸಲು ನಾಚಿಕೆ ಪಡಲಿಲ್ಲ. ತನ್ನ ದೊಡ್ಡಪ್ಪನನ್ನು ಯುಕ್ತ ರೀತಿಯಲ್ಲಿ ಸಲಹುವುದು ಯುಧಿಷ್ಠಿರನಿಗೆ ಸಹಜವೇ ಆಗಿತ್ತು. ಆದರೆ ಅಂತಹ ಉದಾರ ಸತ್ಕಾರವನ್ನು ಒಪ್ಪಿಕೊಳ್ಳುವುದು ಧೃತರಾಷ್ಟ್ರನಿಗೆ ಅಪೇಕ್ಷಣೀಯವಾಗಿರಲಿಲ್ಲ. ಗತ್ಯಂತರವಿಲ್ಲವೆಂದು ಆತ ಅದನ್ನು ಒಪ್ಪಿಕೊಂಡಿದ್ದ. ಧೃತರಾಷ್ಟ್ರನನ್ನು ಜಾಗೃತಗೊಳಿಸಿ ಅವನನ್ನು ಆಧ್ಯಾತ್ಮಿಕ ಜ್ಞಾನದ ಉನ್ನತ ಸ್ಥಿತಿಗೆ ಎತ್ತಲೆಂದೇ ವಿದುರನು ಬಂದಿದ್ದನು.
ಪತಿತರನ್ನು ಉದ್ಧರಿಸುವುದು ಜಾಗ್ರತಾತ್ಮರ ಕರ್ತವ್ಯವಾಗಿದೆ. ಅದೇ ಕಾರಣಕ್ಕಾಗಿ ವಿದುರನು ಬಂದಿದ್ದನು. ಧೃತರಾಷ್ಟ್ರನಿಗೆ ಉಪದೇಶ ಮಾಡುವಾಗ ಅವನ ಆಧ್ಯಾತ್ಮಿಕ ಜಾಗೃತಿಯ ಮಾತುಗಳು ತುಂಬಾ ಸ್ಫೂರ್ತಿದಾಯಕವಾಗಿದ್ದವು. ಅದರಿಂದ ವಿದುರನು ಕುಟುಂಬದ ಎಲ್ಲ ಸದಸ್ಯರ ಗಮನವನ್ನು ಸೆಳೆದನು. ಎಲ್ಲರೂ ಅದನ್ನು ಸಹನೆಯಿಂದ ಶ್ರವಣ ಮಾಡುತ್ತಾ ಸಂತೋಷಪಟ್ಟರು. ಇದೇ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮಾರ್ಗ. ಈ ಸಂದೇಶವನ್ನ ಎಲ್ಲರೂ ಚಿತ್ತವಿಟ್ಟು ಕೇಳಬೇಕು. ಸಾಕ್ಷಾತ್ಕಾರ ಪಡೆದವನು ಅದನ್ನು ಉಪದೇಶಿಸಿದಾಗ ಅದು ಬದ್ಧಾತ್ಮನ ಸುಪ್ತ ಹೃದಯದ ಮೇಲೆ ಪರಿಣಾಮವನ್ನುಂಟು ಮಾಡುತ್ತದೆ. ಅದನ್ನೇ ಸತತವಾಗಿ ಶ್ರವಣ ಮಾಡುವುದರಿಂದ ಆತ್ಮ ಸಾಕ್ಷಾತ್ಕಾರದ ಪರಿಪೂರ್ಣ ಸ್ಥಿತಿಯನ್ನು ಪಡೆಯಬಹುದು. ಶ್ಲೋಕ 15. ಅಭಿಪ್ರಾಯ ಧರ್ಮಾದಂಡಂ ಯಥಾವದಕಾರಿಷು ಯಾವದ್ದಾರ ಶೂದ್ರತ್ವಂ ಶಾಪಾದ್ವರ್ಷಶತಂ ಯಮಃ. ಅಭಿಭ್ರತ್ ವಿಧಿಸಿದನು ಆರ್ಯಮನು ದಂಡಂ ಶಿಕ್ಷೆಯನ್ನು ಯಥಾವತ್ ಯೋಗ್ಯವಾಗುವಂತೆ ಅಘಕಾರಿಷು ಪಾಪ ಮಾಡುವ ವ್ಯಕ್ತಿಗಳಿಗೆ ಯಾವತ್ ಅಷ್ಟರವರೆಗೆ ದದಾರ ಅಂಗೀಕರಿಸಿದನು ಶೂದ್ರತ್ವಂ ಶೂದ್ರ ದೇಹವನ್ನು ಶಾಪದ ಪರಿಣಾಮದಿಂದ ವರ್ಷಶತಂ 100 ವರ್ಷಗಳವರೆಗೆ ಯಮರಾಜನು. ಅನುವಾದ. ಮಾಂಡವ್ಯ ಮುನಿಯಿಂದ ಶಪಿತನಾದ ಯಮನು ವಿದುರನಾಗಿ ಶೂದ್ರನ ಪಾತ್ರವನ್ನು ವಹಿಸುತ್ತಿರುವವರೆಗೂ ಪಾಪಕರ್ಮಗಳನ್ನ ಆಚರಿಸುವವರನ್ನ ಶಿಕ್ಷಿಸಲು ಯಮರಾಜನ ಸ್ಥಾನದಲ್ಲಿ ಆರ್ಯಮ ಎಂಬುವನು ಕಾರ್ಯಪ್ರವೃತ್ತನಾಗಿದ್ದನು. ಭಾವಾರ್ಥ. ಶೂದ್ರ ಹೆಂಗಸಿನ ಗರ್ಭದಲ್ಲಿ ಜನಿಸಿದ ವಿದುರನಿಗೆ ತನ್ನ ಅಣ್ಣಂದಿರಾದ ಧೃತರಾಷ್ಟ್ರ ಮತ್ತು ಪಾಂಡುವಿನ ಜೊತೆ ರಾಜವಂಶದ ಪಾಲುದಾರನಾಗುವುದನ್ನು ನಿಷೇಧಿಸಲಾಗಿತ್ತು. ಹಾಗಿದ್ದಾಗ ವಿದ್ಯಾವಂತರಾದ ರಾಜರು ಕ್ಷತ್ರಿಯರೂ ಆದ ಧೃತರಾಷ್ಟ್ರ ಮತ್ತು ಯುಧಿಷ್ಠಿರ ಮಹಾರಾಜರಿಗೆ ಉಪದೇಶಿಸುವ ಆಚಾರ್ಯ ಸ್ಥಾನವನ್ನು ಅಲಂಕರಿಸುವುದು ಅವನಿಗೆ ಹೇಗೆ ಸಾಧ್ಯವಾಯಿತು? ಮೊದಲ ಉತ್ತರ ಇದು. ವಿದುರನು ಜನ್ಮತಃ ಶೂದ್ರನೆಂದು ಲೋಕ ಭಾವಿಸಿದ್ದರೂ ಕೂಡ ಅಧಿಕೃತ ಆಚಾರ್ಯನಾದ ಮೈತ್ರೇಯ ಋಷಿಗಳಿಂದ ಆಧ್ಯಾತ್ಮಿಕ ಬೋಧವನ್ನು ಪಡೆಯುವುದಕ್ಕಾಗಿ ಅವನು ಈ ಜಗದ ಆಸಕ್ತಿಯನ್ನು ತೊರೆದವನಾಗಿದ್ದನು. ಅವನು ಮೈತ್ರೇಯರಿಂದ ದಿವ್ಯ ಜ್ಞಾನದ ಶಿಕ್ಷಣವನ್ನು ಅಮೂಲಾಗ್ರವಾಗಿ ಪಡೆದದ್ದರಿಂದ ಆಚಾರ್ಯನ ಅಥವಾ ಆಧ್ಯಾತ್ಮಿಕ ಬೋಧಕನ ಸ್ಥಾನವನ್ನು ಅಲಂಕರಿಸಲು ಅತ್ಯಂತ ಸಮರ್ಥನಾಗಿದ್ದನು. ಶ್ರೀ ಚೈತನ್ಯ ಮಹಾಪ್ರಭುಗಳ ಪ್ರಕಾರ ದಿವ್ಯ ಜ್ಞಾನವನ್ನು ಅಥವಾ ದೇವೋತ್ತಮ ವಿಜ್ಞಾನವನ್ನು ಬೋಧಿಸಬಲ್ಲವನು ಯಾರೇ ಆಗಿರಲಿ, ಅವನು ಬ್ರಾಹ್ಮಣನಾಗಲಿ, ಶೂದ್ರನಾಗಲಿ, ಗೃಹಸ್ಥನಾಗಲಿ, ಸನ್ಯಾಸಿಯಾಗಲಿ ಗುರುವಾಗಲು ಅರ್ಹನಾಗುತ್ತಾನೆ. ಸಾಮಾನ್ಯ ನೀತಿಶಾಸ್ತ್ರದಲ್ಲಿ ಕೂಡ ಶ್ರೇಷ್ಠ ರಾಜಕಾರಣಿಯೂ ನೀತಿಶಾಸ್ತ್ರಜ್ಞನೂ ಆದ ಚಾಣಕ್ಯ ಪಂಡಿತನ ವ್ಯವಸ್ಥೆಯಂತೆ ಶೂದ್ರನಿಗಿಂತ ಕೀಳು ಜನ್ಮದ ವ್ಯಕ್ತಿಯಿಂದಲೂ ಪಾಠ ಕಲಿಯಬಹುದು. ಆದ್ದರಿಂದ ಅಪಾಯವೇನೂ ಇಲ್ಲ. ಇದು ಉತ್ತರದ ಒಂದು ಭಾಗ. ಇನ್ನೊಂದು ಇದು, ವಿದುರ ನಿಜವಾಗಿ ಶೂದ್ರನಲ್ಲ. ಮಾಂಡವ್ಯ ಮುನಿಯಿಂದ ಶಪಿತನಾಗಿ 100 ವರ್ಷಗಳ ಕಾಲ ಶೂದ್ರನೆಂದು ಕರೆಸಿಕೊಳ್ಳುವ ಪಾತ್ರವನ್ನು ವಹಿಸಬೇಕಾಯಿತು. ಅವನು ಯಮರಾಜನ ಅವತಾರ. 12 ಮಹಾಜನರಲ್ಲಿ ಒಬ್ಬನು. ಬ್ರಹ್ಮದೇವರು, ನಾರದ, ಶಿವ, ಕಪಿಲ, ಭೀಷ್ಮ, ಪ್ರಹ್ಲಾದ ಮುಂತಾದ ಉನ್ನತ ವ್ಯಕ್ತಿತ್ವವುಳ್ಳ ವರ ಮಟ್ಟದಲ್ಲಿದ್ದವನು. ನಾರದ, ಬ್ರಹ್ಮದೇವರು ಮತ್ತು ಇತರ ಮಹಾಜನರು ಮಾಡಿದಂತೆ ಯಮರಾಜನು ಒಬ್ಬ ಮಹಾಜನನಾಗಿ ಜಗತ್ತಿನ ಜನರಿಗೆ ಭಕ್ತಿಪಥವನ್ನು ಉಪದೇಶಿಸುವುದು ಅವನ ಕರ್ತವ್ಯವಾಗಿತ್ತು. ಆದರೆ ಯಮರಾಜನು ತನ್ನ ಯಮಲೋಕದಲ್ಲಿ ಪಾಪಕರ್ಮಗಳನ್ನು ಮಾಡುವವರನ್ನು ಶಿಕ್ಷಿಸುವುದರಲ್ಲಿ ಯಾವಾಗಲೂ ನಿರತನಾಗಿದ್ದನು.
ಭಗವಂತನು ಯಮರಾಜನನ್ನು ನಿರ್ದಿಷ್ಟ ಲೋಕದಲ್ಲಿ ಭೂಲೋಕದಿಂದ ಎಷ್ಟೋ ನೂರಾರು ಸಾವಿರಾರು ಮೈಲುಗಳ ದೂರದಲ್ಲಿ ಭ್ರಷ್ಟಾತ್ಮರನ್ನ ಸಾವಿನ ನಂತರ ಕರೆದೊಯ್ಯಲು ಮತ್ತು ಅವರವರ ಪಾಪಕ್ರಿಯೆಗಳಿಗೆ ಅನುಗುಣವಾಗಿ ಅವರಿಗೆ ಶಿಕ್ಷೆ ವಿಧಿಸಲು ನಿಯೋಜಿಸಿದ್ದಾನೆ. ತಪ್ಪು ಮಾಡಿದವರನ್ನು ಶಿಕ್ಷಿಸುವ ತನ್ನ ಕಾರ್ಯಾಲಯದ ಜವಾಬ್ದಾರಿಯಿಂದ ಬಿಡುಗಡೆ ಪಡೆಯಲು ಯಮರಾಜನಿಗೆ ಉಳಿಯುವುದು ಬಹಳ ಅಲ್ಪ ಕಾಲ ಮಾತ್ರ. ಪುಣ್ಯ ಕಾರ್ಯಗಳನ್ನೆಸಗುವ ಮನುಜರಿಗಿಂತ ಪಾಪ ಕಾರ್ಯ ಮಾಡುವವರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಆದ್ದರಿಂದ ಸರ್ವಶ್ರೇಷ್ಠ ಭಗವಂತನ ಅಧಿಕೃತ ಪ್ರತಿನಿಧಿಗಳಾದ ಇತರ ದೇವತೆಗಳಿಗಿಂತಲೂ ಯಮರಾಜನು ಹೆಚ್ಚು ಕೆಲಸವನ್ನು ಮಾಡಬೇಕಾಗಿದೆ. ಆದರೆ ಅವನು ಭಗವಂತನ ಮಹಿಮೆಯನ್ನು ಉಪದೇಶಿಸಲು ಬಯಸಿದ್ದನು. ಆದ್ದರಿಂದ ಭಗವದಿಚ್ಛಾನುಸಾರವಾಗಿ ಮಾಂಡವ್ಯ ಮುನಿಯು ಅವನನ್ನು ವಿದುರನ ಅವತಾರದಲ್ಲಿ ಈ ಜಗತ್ತಿಗೆ ಬಂದು ಮಹಾಭಕ್ತನಾಗಿ ಕಠಿಣ ಪರಿಶ್ರಮ ಪಡುವಂತೆ ಶಪಿಸಿದ್ದನು. ಅಂತಹ ಭಕ್ತನೂ ಶೂದ್ರನೂ ಅಲ್ಲ, ಬ್ರಾಹ್ಮಣನೂ ಅಲ್ಲ. ಪ್ರಾಪಂಚಿಕ ಸಮಾಜದ ವಿಭಾಗಗಳನ್ನೆಲ್ಲ ಮೀರಿದ ದಿವ್ಯ ಸ್ಥಿತಿ ಆತನದು. ದೇವೋತ್ತಮ ಪುರುಷನು ವರಾಹಾವತಾರವೆತ್ತಿದಾಗಿನ ರೀತಿಯಂತೆ ಇದು ಕೂಡ. ಆದರೆ ಭಗವಂತನು ವರಾಹವೂ ಅಲ್ಲ, ಬ್ರಹ್ಮದೇವರೂ ಅಲ್ಲ. ಭಗವಂತನು ಈ ಪ್ರಾಪಂಚಿಕ ಸೃಷ್ಟಿಗಿಂತ ಮೇಲಿನವನು. ಭಗವಂತ ಮತ್ತು ಅವನ ವಿವಿಧ ಅಧಿಕೃತ ಭಕ್ತರು ಕೆಲವೊಮ್ಮೆ ಬದ್ಧಾತ್ಮರನ್ನ ಉದ್ಧರಿಸಲು ಕೀಳು ಪ್ರಾಣಿಗಳ ಪಾತ್ರವನ್ನು ಆಡಿ ತೋರಬೇಕಾಗುತ್ತದೆ. ಆದರೆ ಭಗವಂತ ಮತ್ತು ಅವನ ಶುದ್ಧ ಭಕ್ತರು ಇಬ್ಬರು ಸದಾ ದಿವ್ಯ ಸ್ಥಿತಿಯಲ್ಲೇ ಇರುತ್ತಾರೆ. ಹೀಗೆ ಯಮರಾಜನೇ ಸ್ವತಃ ವಿದುರನಾಗಿ ಅವತರಿಸಿದಾಗ ಆರ್ಯಮನು ಅವನ ಸ್ಥಾನದಲ್ಲಿ ಕಾರ್ಯಪ್ರವೃತ್ತನಾದನು. ಆರ್ಯಮನು ಕಶ್ಯಪ ಮತ್ತು ಆದಿತ್ಯರ ಹಲವು ಮಕ್ಕಳಲ್ಲಿ ಒಬ್ಬನಾಗಿದ್ದಾನೆ. ಆದಿತ್ಯರು ಆದಿತ್ಯ ಮಕ್ಕಳು 12 ಆದಿತ್ಯರಿದ್ದಾರೆ. ಆರ್ಯಮನು 12 ಆದಿತ್ಯರಲ್ಲಿ ಒಬ್ಬ. ಆದ್ದರಿಂದ ಯಮರಾಜನು ವಿದುರನ ರೂಪ ತಾಳಿ 100 ವರ್ಷಗಳ ಕಾಲ ಅನುಪಸ್ಥಿತನಾದಾಗ ಅವನ ಕಾರ್ಯಾಲಯದ ನಿರ್ವಹಣೆಯನ್ನು ನಿರ್ವಹಿಸಿಕೊಳ್ಳಲು ಅವನಿಗೆ ಸಾಧ್ಯವಾದದ್ದು ಸಹಜವೇ ಆಗಿತ್ತು. ಒಟ್ಟಾರೆ ಇದರ ಸಾರ ವಿದುರ ಎಂದು ಶೂದ್ರನಾಗಿರಲಿಲ್ಲ, ಅತಿ ಪವಿತ್ರ ರೀತಿಯ ಬ್ರಾಹ್ಮಣನಿಗಿಂತ ಶ್ರೇಷ್ಠನಾಗಿದ್ದನು. ಶ್ಲೋಕ 16. ಯುಧಿಷ್ಠಿರೋ ಲಬ್ಧ ರಾಜ್ಯೋ ದೃಷ್ಟ್ವಾ ಪೌತ್ರಂ ಕುಲಂಧರಂ ಭಾತೃಭಿರ್ಲೋಕ ಪಾಲಾಭೈ ಮುರ್ಮುದೇ ಪರಯಾ ಶ್ರಿಯ. ಯುಧಿಷ್ಠಿರನು ಲಬ್ಧ ರಾಜ್ಯ, ಪಿತ್ರಾರ್ಜಿತ ರಾಜ್ಯವನ್ನು ಪಡೆದು, ದೃಷ್ಟ್ವಾ ನೋಡಿ, ಪೌತ್ರಂ ಮೊಮ್ಮಗನನ್ನು, ಕುಲಂ ಧರಂ ಕುಲಕ್ಕೆ ಅನುರೂಪನಾದ, ಭಾತೃಭಿ ಸೋದರರಿಂದ, ಲೋಕ ಪಾಲಾಭೈ ಪರಿಣತ ಆಡಳಿತಗಾರರಾದ ಎಲ್ಲ, ಮೋದೆ ಸಂತಸಪಟ್ಟನು, ಪರಯ ಅಸಾಧಾರಣ, ಶ್ರೀಯ ಸಂಪತ್ತಿನಿಂದ. ಅನುವಾದ: ತನ್ನ ರಾಜ್ಯವನ್ನು ಗೆದ್ದು ತನ್ನ ಕುಟುಂಬದ ಉನ್ನತ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗಲು ಸಮರ್ಥನಾದ ಮೊಮ್ಮಗ ಜನಿಸಿದ್ದನ್ನು ಕಂಡು ಯುಧಿಷ್ಠಿರ ಮಹಾರಾಜನು ಶಾಂತಿಯಿಂದ ರಾಜ್ಯಭಾರ ಮಾಡಿದನು. ಜನಸಾಮಾನ್ಯರ ಪಾಲಿಗೆ ದಕ್ಷ ಆಡಳಿತಗಾರರಾದ ತನ್ನೆಲ್ಲ ತಮ್ಮಂದಿರ ಸಹಕಾರ ಪಡೆದು ಅಸಮಾನ ಸಂಪತ್ತನ್ನು ಅನುಭವಿಸಿದನು. ಭಾವಾರ್ಥ: ಮಹಾರಾಜ ಯುಧಿಷ್ಠಿರ ಮತ್ತು ಅರ್ಜುನ ಇಬ್ಬರೂ ಕುರುಕ್ಷೇತ್ರ ಯುದ್ಧದ ಆರಂಭದಿಂದಲೂ ಅಸಂತುಷ್ಟರಾಗಿದ್ದರು. ಯುದ್ಧದಲ್ಲಿ ಸ್ವಜನರನ್ನ ಕೊಲ್ಲಲು ಅವರು ಬಯಸದಿದ್ದರೂ ಕೂಡ ಕರ್ತವ್ಯದ ದೃಷ್ಟಿಯಿಂದ ಅದನ್ನು ಮಾಡಲೇಬೇಕಾಗಿತ್ತು. ಭಗವಾನ್ ಶ್ರೀಕೃಷ್ಣನ ಪರಮ ಸಂಕಲ್ಪದಿಂದ ಅದು ಯೋಜಿತವಾಗಿತ್ತು. ಯುದ್ಧಾನಂತರ ಮಹಾರಾಜ ಯುಧಿಷ್ಠಿರನು ಅಂತಹ ಸಾಮೂಹಿಕ ಕೊಲೆಯಿಂದಾಗಿ ಅಸಂತುಷ್ಟನಾಗಿದ್ದನು. ವಾಸ್ತವಿಕವಾಗಿ ಪಾಂಡವರ ನಂತರ ಕುರುವಂಶವನ್ನ ಮುಂದುವರೆಸಲು ಯಾರೂ ಇರಲಿಲ್ಲ. ಉಳಿದ ಒಂದೇ ಭರವಸೆ ಎಂದರೆ ಅವನ ಸೊಸೆ ಉತ್ತರೆಯ ಗರ್ಭದಲ್ಲಿದ್ದ ಮಗು ಮಾತ್ರ.
ಅಶ್ವತ್ಥಾಮ ಈ ಮಗುವಿನ ಮೇಲೆ ದಾಳಿ ಮಾಡಿದ್ದನು. ಆದರೆ ಭಗವಂತನ ಅನುಗ್ರಹದಿಂದ ಮಗು ಬದುಕಿ ಉಳಿಯಿತು. ಹೀಗೆ ಎಲ್ಲ ಕ್ಷೋಭೆಗಳು ಪರಿಹಾರವಾಗಿ ರಾಜ್ಯದಲ್ಲಿ ಶಾಂತ ಸ್ಥಿತಿ ಪುನಃ ಸ್ಥಾಪಿತವಾದ ಮೇಲೆ ಬದುಕಿ ಉಳಿದಿದ್ದ ಮಗು ಪರೀಕ್ಷಿತನನ್ನು ಕಂಡು ಯುಧಿಷ್ಠಿರನು ಸಂತೃಪ್ತನಾದನು. ಯಾವಾಗಲೂ ಮಾಯಾಮಯವೂ ಅನಿತ್ಯವೂ ಆದ ಐಹಿಕ ಸುಖದಲ್ಲಿ ಅವನಿಗೆ ಅಷ್ಟಾಗಿ ಆಕರ್ಷಣೆ ಇರಲಿಲ್ಲ. ಆದರೆ ಈಗ ಮಹಾರಾಜ ಯುಧಿಷ್ಠಿರನು ಮನುಷ್ಯ ಜೀವಿಯಾಗಿ ಸ್ವಲ್ಪ ನೆಮ್ಮದಿ ತಾಳಿದನು. ಶ್ಲೋಕ 17. ಏವಂ ಗೃಹೇಷು ಸಕ್ತಾನಾಂ ಪ್ರಮತ್ತನಾಂ ತದೀಹಯ ಅತ್ಯಕ್ರಾಮಾದ ವಿಜ್ಞಾತ ಕಾಲ ಪರಮದುಸ್ತರಃ. ಏವಂ ಹೀಗೆ ಗೃಹೇಷು ಸಂಸಾರದ ವ್ಯವಹಾರಗಳಲ್ಲಿ ಸಕ್ತಾನಾಂ ಆಸಕ್ತರಾದ ವ್ಯಕ್ತಿಗಳ ಪ್ರಮತ್ತಾನಾಂ ಪ್ರಮತ್ತರಾದವರ ತತ್ ಈಹಯ ಅಂತಹ ಯೋಚನೆಗಳಲ್ಲಿ ತಲ್ಲೀನರಾಗಿರುವವರ ಅತ್ಯಕ್ರಾಮತ್ ಕಳೆದು ಹೋಯಿತು, ಅವಿಜ್ಞಾತ ತಿಳಿಯಲಾಗದೆ, ಕಾಲಃ ಶಾಶ್ವತ ಸಮಯವು, ಪರಮ ಅತ್ಯಂತ, ದುಸ್ತರ ದಾಟಲು ಅಸಾಧ್ಯವಾದ. ಅನುವಾದ: ಕೌಟುಂಬಿಕ ವ್ಯವಹಾರದಲ್ಲಿ ಅತ್ಯಂತ ಆಸಕ್ತರಾದವರನ್ನು ಮತ್ತು ಅವುಗಳ ವಿಚಾರದಲ್ಲೇ ಸದಾ ಮುಳುಗಿದವರನ್ನು ದುಸ್ತರವಾದ ಶಾಶ್ವತ ಕಾಲವು ಗೊತ್ತಾಗದಂತೆ ಆಕ್ರಮಿಸುತ್ತದೆ. ಭಾವಾರ್ಥ: ನಾನೀಗ ಸುಖಿಯಾಗಿದ್ದೇನೆ, ನನ್ನದೆಲ್ಲವೂ ಸರಿಯಾಗಿದೆ, ನನ್ನ ಬ್ಯಾಂಕಿನ ಉಳಿತಾಯ ಸಾಕಷ್ಟಿದೆ, ನಾನೀಗ ನನ್ನ ಮಕ್ಕಳಿಗೆ ಸಾಕಷ್ಟು ಸಂಪತ್ತನ್ನು ಕೊಡಬಲ್ಲೆ, ನಾನೀಗ ಯಶಸ್ವಿಯಾಗಿದ್ದೇನೆ. ಬಡ ಭಿಕ್ಷುಕ ಸನ್ಯಾಸಿಗಳು ದೇವರನ್ನು ಅವಲಂಬಿಸಿರುತ್ತಾರೆ, ಆದರೆ ಅವರು ನನ್ನಲ್ಲಿಗೆ ಬೇಡಲು ಬರುತ್ತಾರೆ. ಆದ್ದರಿಂದ ನಾನು ಸರ್ವಶ್ರೇಷ್ಠ ಭಗವಂತನಿಗಿಂತ ಹೆಚ್ಚಿನವನಾಗಿದ್ದೇನೆ. ಸರಿದು ಹೋಗುತ್ತಿರುವ ಶಾಶ್ವತ ಕಾಲಕ್ಕೆ ಕುರುಡರಾಗಿರುವ ಐಹಿಕ ಬಾಳಿನಲ್ಲಿ ಪ್ರಮತ್ತತೆಯಿಂದ ಆಸಕ್ತರಾದ ಗೃಹಸ್ಥರನ್ನು ಕವಿದಿರುವ ಕೆಲವು ಯೋಚನೆಗಳು ಇವು. ನಮ್ಮ ಜೀವನದ ಅವಧಿ ಪರಿಮಿತವಾದದ್ದು. ಪರಮ ಸಂಕಲ್ಪದಿಂದ ನಿಗದಿಯಾದ ಕಾಲಕ್ಕೆ ವಿರುದ್ಧವಾಗಿ ಅದನ್ನು ಯಾರೂ ಒಂದು ಕ್ಷಣವೂ ಹೆಚ್ಚಿಸಲಾರರು. ವಿಶೇಷವಾಗಿ ಮನುಷ್ಯ ಜೀವಿಗೆ ಅಮೂಲ್ಯವಾದ ಅಂತಹ ಕಾಲವನ್ನು ತುಂಬ ಎಚ್ಚರಿಕೆಯಿಂದ ಕಳೆಯಬೇಕು. ಏಕೆಂದರೆ ಅಜ್ಞಾತವಾಗಿ ಒಂದು ಕ್ಷಣ ಕಳೆದು ಹೋದರೂ ಕಠಿಣ ಪರಿಶ್ರಮದಿಂದ ಗಳಿಸಿದ ಸಾವಿರಾರು ಚಿನ್ನದ ನಾಣ್ಯಗಳನ್ನು ಕೊಟ್ಟು ಆ ಕ್ಷಣವನ್ನು ಕೊಂಡು ತರಲಾಗದು. ಮಾನವ ಬದುಕಿನ ಪ್ರತಿಯೊಂದು ಕ್ಷಣವು ಬದುಕಿನ ಸಮಸ್ಯೆಗಳ ಅಂತಿಮ ಪರಿಹಾರವನ್ನ ಸಾಧಿಸುವುದಕ್ಕಾಗಿಯೇ ಇದೆ. ಆ ಸಮಸ್ಯೆ ಎಂದರೆ ಜನನ ಮರಣಗಳ ಪುನರಾವರ್ತನ. ಬದುಕಿನ 84 ಲಕ್ಷ ವಿಭಿನ್ನ ಜೀವಯೋನಿಗಳ ಚಕ್ರಭ್ರಮಣ, ಜನನ ಮರಣ, ರೋಗ ಮುಪ್ಪುಗಳಿಗೆ ವಿಷಯವಾದ ಈ ಐಹಿಕ ದೇಹವೇ ಜೀವಿಯ ಅರ್ಥತೆಗೆ ಕಾರಣವಾಗಿದೆ. ಇಲ್ಲದಿದ್ದಲ್ಲಿ ಜೀವಿಯು ಶಾಶ್ವತವೇ, ಅವನೆಂದೂ ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ. ಮೂರ್ಖರು ಈ ಸಮಸ್ಯೆಯನ್ನು ಮರೆತು ಬಿಡುತ್ತಾರೆ. ಬದುಕಿನ ಸಮಸ್ಯೆಗಳನ್ನ ಹೇಗೆ ಪರಿಹರಿಸಬೇಕೆಂದು ಅವರು ತಿಳಿದಿರುವುದೇ ಇಲ್ಲ. ಅರಿವಿಗೆ ಬಾರದೆ ಕಳೆದು ಹೋಗುವ ಶಾಶ್ವತ ಕಾಲವನ್ನು ತಿಳಿಯದೆ ಅನಿತ್ಯವಾದ ಸಾಂಸಾರಿಕ ವ್ಯವಹಾರದಲ್ಲಿ ಮುಳುಗಿರುತ್ತಾರೆ. ಅವರ ಬದುಕಿನ ಪರಿಮಿತವಾದ ಅವಧಿ, ಜನನ ಮರಣ, ರೋಗ ಮುಪ್ಪುಗಳ ಪುನರಾವರ್ತನೆ ಎಂಬ ಮಹಾ ಸಮಸ್ಯೆಯಲ್ಲಿ ಯಾವ ಪರಿಹಾರವೂ ಇಲ್ಲದೆ ಪ್ರತಿಕ್ಷಣವೂ ಕ್ಷೀಣವಾಗುತ್ತಾ ಹೋಗುತ್ತದೆ. ಇದನ್ನೇ ಮಾಯೆ ಎಂದು ಕರೆಯಲಾಗಿದೆ. ಆದರೆ ಇಂತಹ ಮಾಯೆ ಭಗವಂತನ ಭಕ್ತಿ ಸೇವೆಯಲ್ಲಿ ಜಾಗೃತರಾದವರ ಮೇಲೆ ಪರಿಣಾಮ ಬೀರಲಾರದು. ಯುಧಿಷ್ಠಿರ ಮಹಾರಾಜ ಮತ್ತು ಅವನ ತಮ್ಮಂದಿರಾದ ಪಾಂಡವರೆಲ್ಲ ಭಗವಾನ್ ಶ್ರೀಕೃಷ್ಣನ ಸೇವೆಯಲ್ಲಿ ನಿರತರಾಗಿದ್ದರು. ಅವರು ಈ ಐಹಿಕ ಪ್ರಪಂಚದ ಮಾಯಾಮಯದ ಸುಖದ ಬಗ್ಗೆ ಅತ್ಯಲ್ಪ ಆಕರ್ಷಣೆಯನ್ನು ಹೊಂದಿದ್ದರು. ನಾವು ಹಿಂದೆ ಚರ್ಚಿಸಿದಂತೆ ಮಹಾರಾಜ ಯುಧಿಷ್ಠಿರನು ಭಗವಾನ್ ಮುಕುಂದನ ಮುಕ್ತಿಯನ್ನು ಕರುಣಿಸಬಲ್ಲ ಭಗವಂತನ ಸೇವೆಯಲ್ಲಿ ಸ್ಥಿರನಾಗಿದ್ದನು.
ಆದ್ದರಿಂದ ಅವನಿಗೆ ಸ್ವರ್ಗ ಸಾಮ್ರಾಜ್ಯದಲ್ಲಿ ದೊರಕುವಂತಹ ಬದುಕಿನ ಸೌಖ್ಯಗಳ ಬಗ್ಗೆ ಕೂಡ ಆಕರ್ಷಣೆ ಇರಲಿಲ್ಲ. ಏಕೆಂದರೆ ಬ್ರಹ್ಮಲೋಕದಲ್ಲಿ ಲಭಿಸುವ ಸುಖ ಕೂಡ ಅನಿತ್ಯ ಮತ್ತು ಮಾಯಾಮಯವಾಗಿದೆ. ಜೀವಿಯು ಶಾಶ್ವತನಾದ್ದರಿಂದ ಭಗವತ್ ಸಾಮ್ರಾಜ್ಯದ ಶಾಶ್ವತ ಧಾಮ ಪರಯೋಮದಲ್ಲಿ ಮುಪ್ಪುಗಳ ಪುನರಾವರ್ತನೆಯ ಲೋಕಕ್ಕೆ ಮರಳಿ ಬರುವುದಿಲ್ಲ. ಶಾಶ್ವತ ಜೀವನವನ್ನು ದೊರಕಿಸಿಕೊಡದ ಈ ಬದುಕಿನ ಯಾವುದೇ ಸುಖ ಸಾಧನವಾಗಲಿ ಅಥವಾ ಯಾವುದೇ ಐಹಿಕ ಸುಖವಾಗಲಿ ಅದು ಶಾಶ್ವತ ಜೀವಿಗೆ ಮಾಯೆಯೇ ಸರಿ. ಇದನ್ನು ನಿಜವಾಗಿ ಅರಿತವನೇ ಪಂಡಿತ. ಅಂತಹ ಪಂಡಿತರು ಬ್ರಹ್ಮ ಸುಖಂ ಅಥವಾ ಪರಮ ಸುಖವೆಂದು ಕರೆಯಲಾದ ಅಪೇಕ್ಷಿತ ಗುರಿಯನ್ನು ಸಾಧಿಸಲು ಎಂತಹ ಐಹಿಕ ಸುಖವನ್ನು ತ್ಯಜಿಸಬಲ್ಲರು. ನಿಜವಾದ ದಿವ್ಯವಾದಿಗಳು ಈ ಪರಮ ಸುಖಕ್ಕಾಗಿ ಹಸಿದಿರುತ್ತಾರೆ. ಹೇಗೆ ಹಸಿದವನನ್ನು ಅನ್ನ ಆಹಾರವಲ್ಲದೆ ಬದುಕಿನ ಬೇರೆ ಸುಖ ಸಾಧನಗಳಿಂದ ಸಂತೋಷಪಡಿಸಲು ಆಗದೋ ಹಾಗೆಯೇ ಶಾಶ್ವತವಾದ ಪರಮ ಸುಖಕ್ಕಾಗಿ ಹಸಿದ ಮನುಷ್ಯನನ್ನು ಎಷ್ಟೇ ಐಹಿಕ ಸುಖದಿಂದಲೂ ತೃಪ್ತಿಪಡಿಸಲು ಆಗಲಾರದು. ಆದ್ದರಿಂದ ಈ ಶ್ಲೋಕದಲ್ಲಿ ವರ್ಣಿಸಲಾದ ಬೋಧವು ಮಹಾರಾಜ ಯುಧಿಷ್ಠಿರನಿಗಾಗಲಿ ಅವನ ಸೋದರರಿಗಾಗಲಿ ತಾಯಿಗಾಗಲಿ ಅನ್ವಯವಾಗಲಾರದು. ಇದು ಧೃತರಾಷ್ಟ್ರನಂತಹ ವ್ಯಕ್ತಿಗಳಿಗಾಗಿಯೇ ಇರುವಂತಹುದು. ಅವನಿಗಾಗಿಯೇ ವಿದುರನು ವಿಶೇಷವಾಗಿ ಪಾಠ ಕಲಿಸಲು ಆಗಮಿಸಿದ್ದನು. ಶ್ಲೋಕ 18. ವಿದುರ ತತ್ ಅಭಿಪ್ರೇತ್ಯ ಧೃತರಾಷ್ಟ್ರಮಭಾಷತಾಂ ರಾಜನ್ನಿರ್ಗಮ್ಯತಾಂ ಶೀಘ್ರಂ ಪಶ್ಯೇದಂ ಭಯಮಾಗತಂ. ವಿದುರಃ ಮಹಾತ್ಮ ವಿದುರನು ತತ್ ಅದನ್ನು ಅಭಿಪ್ರೇತ್ಯ ಚೆನ್ನಾಗಿ ತಿಳಿದು ಧೃತರಾಷ್ಟ್ರನಿಗೆ ಅಭಾಷತ ಹೇಳಿದನು. ರಾಜನೇ ನಿರ್ಗಮ್ಯ ತಾಂ ತತ್ಕ್ಷಣವೇ ದಯವಿಟ್ಟು ಹೊರಡು. ಶೀಘ್ರಂ ಸ್ವಲ್ಪವೂ ವಿಳಂಬ ಮಾಡದೆ. ಪಶ್ಯ ನೋಡು. ಇದಂ ಈ ಭಯಂ ಭೀತಿಯು ಆಗತಂ ಆಗಲೇ ಬಂದಿದೆ. ಅನುವಾದ. ಮಹಾತ್ಮನಾದ ವಿದುರ ಇದೆಲ್ಲವನ್ನು ತಿಳಿದಿದ್ದನು. ಆದ್ದರಿಂದ ಅವನು ಧೃತರಾಷ್ಟ್ರನನ್ನು ಸಂಬೋಧಿಸಿ ಹೀಗೆ ಹೇಳಿದನು. ನನ್ನ ಪ್ರೀತಿಯ ರಾಜನೇ, ದಯವಿಟ್ಟು ಇಲ್ಲಿಂದ ಬೇಗ ಹೊರಡು. ತಡ ಮಾಡಬೇಡ. ನೋಡು, ನೀನು ಎಷ್ಟೊಂದು ಭಯಗ್ರಸ್ತನಾಗಿದ್ದೀಯ. ಭಾವಾರ್ಥ. ಕ್ರೂರಿಯಾದ ಸಾವು ಯಾರನ್ನೂ ಲಕ್ಷಿಸುವುದಿಲ್ಲ. ಅವನು ಧೃತರಾಷ್ಟ್ರನಾಗಿರಲಿ ಅಥವಾ ಯುಧಿಷ್ಠಿರ ಮಹಾರಾಜನೇ ಆಗಿರಲಿ. ಆದ್ದರಿಂದ ಮುದುಕ ಧೃತರಾಷ್ಟ್ರನಿಗೆ ಕೊಟ್ಟ ಆಧ್ಯಾತ್ಮಿಕ ಉಪದೇಶ ಕಿರಿಯನಾದ ಯುಧಿಷ್ಠಿರ ಮಹಾರಾಜನಿಗೂ ಸಮನಾಗಿ ಅನ್ವಯಿಸುವಂತಹುದಾಗಿತ್ತು. ವಾಸ್ತವಿಕವಾಗಿ ರಾಜ, ಅವನ ತಮ್ಮಂದಿರು ಮತ್ತು ತಾಯಿಯನ್ನು ಒಳಗೊಂಡಂತೆ ರಾಜನ ಅರಮನೆಯಲ್ಲಿ ಪ್ರತಿಯೊಬ್ಬರೂ ಉಪನ್ಯಾಸಕ್ಕೆ ಚಿತ್ತೈಕಾಗ್ರತೆಯಿಂದ ಉಪಸ್ಥಿತರಾಗಿದ್ದರು. ಆದರೆ ತನ್ನ ಉಪದೇಶ ವಿಶೇಷವಾಗಿ ಅತ್ಯಂತ ಪ್ರಾಪಂಚಿಕನಾದ ಧೃತರಾಷ್ಟ್ರನನ್ನೇ ಉದ್ದೇಶಿಸಿದ್ದು ಎಂದು ವಿದುರನಿಗೆ ಅರಿವಿತ್ತು. ರಾಜನ್ ಎಂಬ ಪದ ವಿಶೇಷವಾಗಿ ಧೃತರಾಷ್ಟ್ರನನ್ನೇ ಕುರಿತ ಔಚಿತ್ಯಪೂರ್ಣ ಸಂಬೋಧನೆಯಾಗಿದೆ. ಧೃತರಾಷ್ಟ್ರನು ಅವನ ತಂದೆಗೆ ಹಿರಿಯ ಮಗನಾಗಿದ್ದನು. ಆದ್ದರಿಂದ ನೀತಿಶಾಸ್ತ್ರದ ಪ್ರಕಾರ ಹಸ್ತಿನಾಪುರದ ಸಿಂಹಾಸನದ ಮೇಲೆ ಅವನನ್ನೇ ಸ್ಥಾಪಿಸಬೇಕಾಗಿತ್ತು. ಆದರೆ ಅವನು ಹುಟ್ಟು ಕುರುಡನಾದ್ದರಿಂದ ನ್ಯಾಯವಾದ ಹಕ್ಕು ಬಾಧ್ಯತೆಗೆ ಅನರ್ಹವೆನಿಸಿದ್ದನು. ಆದರೂ ಅವನು ಆ ನಷ್ಟವನ್ನ ಮರೆತಿರಲಿಲ್ಲ. ಅವನ ತಮ್ಮ ಪಾಂಡು ತೀರಿಕೊಂಡ ಬಳಿಕ ತಕ್ಕ ಮಟ್ಟಿಗೆ ಅವನ ನಿರಾಸೆಗೆ ಪರಿಹಾರ ಸಿಕ್ಕಿತ್ತು. ಅವನ ತಮ್ಮ ಇನ್ನೂ ವಯಸ್ಸಿಗೆ ಬಾರದ ತನ್ನ ಮಕ್ಕಳನ್ನು ಅವನಿಗೆ ಬಿಟ್ಟು ಹೋಗಿದ್ದನು. ಧೃತರಾಷ್ಟ್ರನು ಅವರಿಗೆ ಸಹಜ ಪೋಷಕನಾದನು. ಆದರೆ ಮನಸ್ಸಿನಲ್ಲಿ ತಾನೇ ರಾಜನಾಗಬೇಕೆಂದು ರಾಜ್ಯವನ್ನ ದುರ್ಯೋಧನನ ಮುಂದಾಳತ್ವದಲ್ಲಿ ತನ್ನ ಮಕ್ಕಳಿಗೆ ಹಸ್ತಾಂತರಿಸಬೇಕೆಂದು ಬಯಸಿದ್ದನು. ಈ ಎಲ್ಲ ಸಾರ್ವಭೌಮತ್ವದ ಮಹತ್ವಾಕಾಂಕ್ಷೆಯಿಂದ ಧೃತರಾಷ್ಟ್ರನು ರಾಜನಾಗ ಬಯಸಿದನು. ತನ್ನ ಭಾವಮೈದುನ ಶಕುನಿಯೊಂದಿಗೆ ಸಮಾಲೋಚಿಸಿ ಅವನು ಎಲ್ಲ ಬಗೆಯ ಕುತಂತ್ರಗಳನ್ನು ಹೂಡಿದನು. ಆದರೆ ಭಗವತ್ ಸಂಕಲ್ಪದಿಂದ ಪ್ರತಿಯೊಂದು ನಿಷ್ಫಲವಾಯಿತು. ಕೊನೆಯ ಹಂತದಲ್ಲಿ
ಸಂಪತ್ತನ್ನು ಎಲ್ಲವನ್ನೂ ಕಳೆದುಕೊಂಡನು. ಆಮೇಲೂ ಅವನು ಮಹಾರಾಜ ಯುಧಿಷ್ಠಿರನ ದೊಡ್ಡಪ್ಪನಾದ್ದರಿಂದ ರಾಜನಾಗಿ ಉಳಿಯ ಬಯಸಿದನು. ಮಹಾರಾಜ ಯುಧಿಷ್ಠಿರನು ಕರ್ತವ್ಯದ ಭಾಗವಾಗಿ ಧೃತರಾಷ್ಟ್ರನಿಗೆ ರಾಜಗೌರವವನ್ನು ಒದಗಿಸಿಕೊಟ್ಟಿದ್ದನು. ಧೃತರಾಷ್ಟ್ರನು ತಾನು ರಾಜನೆಂಬ ಅಥವಾ ರಾಜನಾದ ಯುಧಿಷ್ಠಿರನ ಗೌರವಾನ್ವಿತ ದೊಡ್ಡಪ್ಪನೆಂಬ ಭ್ರಮೆಯಲ್ಲಿ ಸಂತೋಷದಿಂದ ಉಳಿದ ದಿನಗಳನ್ನು ಕಳೆಯುತ್ತಿದ್ದನು. ವಿದುರನು ಒಬ್ಬ ಸಾಧುವಾಗಿ ಧೃತರಾಷ್ಟ್ರನ ಕರ್ತವ್ಯಬದ್ಧ ಪ್ರೀತಿಪಾತ್ರ ತಮ್ಮನಾಗಿ ರೋಗ ಮತ್ತು ಮುಪ್ಪಿನ ನಿದ್ದೆಯಿಂದ ಧೃತರಾಷ್ಟ್ರನನ್ನು ಎಚ್ಚರಿಸ ಬಯಸಿದನು. ಆದ್ದರಿಂದ ವಿದುರನು ಧೃತರಾಷ್ಟ್ರನನ್ನು ರಾಜನೇ ಎಂದು ಮರ್ಮಭೇದಕವಾಗಿ ಸಂಬೋಧಿಸಿದನು. ವಾಸ್ತವಿಕವಾಗಿ ಅವನು ರಾಜನಾಗಿರಲಿಲ್ಲ. ಪ್ರತಿಯೊಬ್ಬನು ರಾಜನಲ್ಲ. ರಾಜನೆಂದರೆ ಆಜ್ಞೆ ಮಾಡಬಲ್ಲ ವ್ಯಕ್ತಿ ಎಂದರ್ಥ. ಘನತೆವೆತ್ತ ಇಂಗ್ಲಿಷ್ ರಾಜನೊಬ್ಬ ಕಾಲ ಮತ್ತು ಸಮುದ್ರದ ಉಬ್ಬರವಿಳಿತಕ್ಕೆ ಆಜ್ಞೆ ಮಾಡಬಯಸಿದನು. ಆದರೆ ಕಾಲ ಮತ್ತು ಸಮುದ್ರದ ಉಬ್ಬರವಿಳಿತಗಳು ಅವನ ಆಜ್ಞೆಯನ್ನು ಪಾಲಿಸಲು ನಿರಾಕರಿಸಿದವು. ಆದ್ದರಿಂದ ಈ ಐಹಿಕ ಜಗತ್ತಿನಲ್ಲಿರುವವರೆಲ್ಲ ಹುಸಿದೊರೆಗಳೇ ಸರಿ. ಧೃತರಾಷ್ಟ್ರನಿಗೆ ವಿಶೇಷವಾಗಿ ಈ ಹುಸಿ ಸ್ಥಿತಿಯನ್ನ ಮತ್ತು ಆ ಕಾಲದಲ್ಲಿ ಆಗಲೇ ಅವನಿಗೆ ಬಂದೊದಗಿದ ವಾಸ್ತವವಾದ ಭಯಾನಕ ಸನ್ನಿವೇಶವನ್ನ ನೆನಪಿಸಲಾಯಿತು. ಅವನು ಶೀಘ್ರವಾಗಿ ಬಂದೊದಗುತ್ತಿದ್ದ ಭಯಾನಕ ಸನ್ನಿವೇಶದಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ಬಯಸಿದ್ದೇ ಆದರೆ ಕೂಡಲೇ ಹೊರಡಬೇಕೆಂದು ವಿದುರನು ಅವನನ್ನು ಕೇಳಿಕೊಂಡನು. ಅವನು ಮಹಾರಾಜ ಯುಧಿಷ್ಠಿರನನ್ನು ಆ ರೀತಿ ಕೇಳಲಿಲ್ಲ. ಏಕೆಂದರೆ ಮಹಾರಾಜ ಯುಧಿಷ್ಠಿರನಂತಹ ರಾಜನು ಈ ಕ್ಷುಲ್ಲಕ ಜಗತ್ತಿನ ಎಲ್ಲ ಭಯಾನಕ ಸನ್ನಿವೇಶಗಳ ಅರಿವುಳ್ಳವನು ಮತ್ತು ಕಾಲಾಂತರದಲ್ಲಿ ಆ ಕಾಲಕ್ಕೆ ವಿದುರನು ಬದುಕಿಲ್ಲದಿರಬಹುದಾಗಿದ್ದರೂ ತಾನೇ ಎಚ್ಚರ ವಹಿಸಬಲ್ಲವನಾಗಿದ್ದನೆಂದು ವಿದುರನು ತಿಳಿದಿದ್ದನು. ಶ್ಲೋಕ 19. ಪ್ರತಿಕ್ರಿಯಾನ ಯಸ್ಯೇಹ ಕುತಶ್ಚಿತರ್ಹಿ ಚಿತ್ ಪ್ರಭೋ ಸ ಏಷ ಭಗವಾನ್ ಕಾಲಃ ಸರ್ವೇಷಾಂನಃ ಸಮಾಗತಃ. ಪ್ರತಿಕ್ರಿಯಾ ಪರಿಹಾರೋಪಾಯವು ನ ಇಲ್ಲ ಯಸ್ಯ ಯಾವುದರ ಇಹ ಈ ಐಹಿಕ ಪ್ರಪಂಚದಲ್ಲಿ ಕುತಶ್ಚಿತ್ ಯಾವುದರಿಂದಲೂ ಕರ್ಹಿಚಿತ್ ಯಾರಿಂದಲೋ ಪ್ರಭೋ ನನ್ನ ಸ್ವಾಮಿಯೇ ಸಹ ಅದು ಏಷ ಈ ಭಗವಾನ್ ದೇವೋತ್ತಮ ಪುರುಷನಾದ ಕಾಲಃ ಶಾಶ್ವತ ಸಮಯವು ಸರ್ವೇಷಾಂ ಎಲ್ಲರ ನಮ್ಮ ಸಮಾಗತಃ ಪ್ರಾಪ್ತವಾಗಿದೆ. ಅನುವಾದ: ಐಹಿಕ ಜಗತ್ತಿನ ಈ ಭಯಾನಕ ಸನ್ನಿವೇಶಕ್ಕೆ ಯಾವ ವ್ಯಕ್ತಿಯು ಪರಿಹಾರೋಪಾಯವನ್ನ ಸೂಚಿಸಲಾರನು. ಓ ನನ್ನ ಪ್ರಭುವೆ, ದೇವೋತ್ತಮ ಪರಮಪುರುಷನೇ, ಶಾಶ್ವತ ಕಾಲನಾಗಿ ನಮ್ಮನ್ನೆಲ್ಲ ಸಮೀಪಿಸಿದ್ದಾನೆ. ಭಾವಾರ್ಥ: ಸಾವಿನ ಕ್ರೂರ ಕೈಗಳನ್ನು ತಡೆಯಬಲ್ಲ ಉನ್ನತ ಶಕ್ತಿ ಯಾವುದೂ ಇಲ್ಲ. ದೈಹಿಕ ಯಾತನೆ ತೀವ್ರವಾಗಿದ್ದರೂ ಯಾರೂ ಸಾಯಬಯಸುವುದಿಲ್ಲ. ಈ ದಿನಗಳಲ್ಲಿ ವೈಜ್ಞಾನಿಕವಾಗಿ ಭಾರೀ ಮುನ್ನಡೆ ಸಾಧಿಸಲಾಗಿದೆ ಎಂದು ಹೇಳಲಾಗಿದ್ದರೂ ಮುಪ್ಪಿಗಾಗಲಿ ಸಾವಿಗಾಗಲಿ ಪರಿಹಾರೋಪಾಯ ಸಿಕ್ಕಿಲ್ಲ. ಮುಪ್ಪು ಎನ್ನುವುದು ಕ್ರೂರಿಯಾದ ಕಾಲ ಒದಗಿಸುವ ಸಾವಿನ ಆಗಮನದ ಸೂಚನಾ ಪತ್ರವಾಗಿದೆ. ಶಾಶ್ವತ ಕಾಲದ ಕರೆಯನ್ನು ಅಥವಾ ಸರ್ವೋನ್ನತ ನ್ಯಾಯ ನಿರ್ಣಯವನ್ನ ಯಾರೂ ನಿರಾಕರಿಸಲು ಸಾಧ್ಯವಿಲ್ಲ. ಇದನ್ನೇ ಧೃತರಾಷ್ಟ್ರನೆದುರಿಗೆ ವಿವರಿಸಲಾಯಿತು. ಏಕೆಂದರೆ ಆಗ ಸನ್ನಿಹಿತವಾದ ಭಯಾನಕ ಸನ್ನಿವೇಶಕ್ಕೆ ಪರಿಹಾರೋಪಾಯವನ್ನ ಕಂಡುಹಿಡಿಯುವಂತೆ ಅವನು ವಿದುರನಲ್ಲಿ ಕೇಳುವ ಸಾಧ್ಯತೆ ಇತ್ತು. ಅವನು ಹಿಂದೆ ಅನೇಕ ಬಾರಿ ಹಾಗೆ ಕೇಳಿದ್ದನು. ಹಾಗಾಗಿ ಆಜ್ಞೆ ಮಾಡುವುದಕ್ಕೆ ಮೊದಲೇ ಈ ಐಹಿಕ ಜಗತ್ತಿನಲ್ಲಿ ಯಾರಿಂದಲಾಗಲಿ ಯಾವ ಮೂಲದಿಂದಾಗಲಿ ಪರಿಹಾರೋಪಾಯವಿಲ್ಲವೆಂದು ವಿದುರನು ಧೃತರಾಷ್ಟ್ರನಿಗೆ ಸೂಚಿಸಿದನು. ಈ ಐಹಿಕ ಜಗತ್ತಿನಲ್ಲಿ ಅಂತಹ ವಸ್ತು ಇಲ್ಲದ್ದರಿಂದ ಮೃತ್ಯುವು ದೇವೋತ್ತಮ ಪರಮಪುರುಷನಿಂದ ಅಭಿನ್ನವಾಗಿದೆ. ಭಗವಂತನೇ ಸ್ವಯಂ ಭಗವದ್ಗೀತೆಯಲ್ಲಿ 10.34 ಇದನ್ನು ಹೇಳಿದ್ದಾನೆ. ಈ ಐಹಿಕ ಜಗತ್ತಿನಲ್ಲಿ ಯಾರಿಂದಲೂ ಅಥವಾ ಯಾವ ಮೂಲದಿಂದಲೂ ಸಾವನ್ನು ತಡೆಯಲು ಸಾಧ್ಯವಿಲ್ಲ. ಹಿರಣ್ಯಕಶಿಪು ಅಮರನಾಗಲು ಬಯಸಿದನು. ಅದಕ್ಕಾಗಿ ಘೋರ ರೀತಿಯಲ್ಲಿ ತಪಗೈದನು.
ಅದರಿಂದ ಸಕಲ ವಿಶ್ವವೇ ನಡುಗಿತು. ಹಿರಣ್ಯಕಶಿಪುವು ಅಂತಹ ಘೋರ ತಪಸ್ಸನ್ನು ಮಾಡದಂತೆ ತಡೆಯಲು ಬ್ರಹ್ಮದೇವನೇ ಸ್ವತಃ ಅವನ ಬಳಿಗೆ ಬಂದನು. ಅಮರತ್ವವನ್ನು ಅನುಗ್ರಹಿಸುವಂತೆ ಬ್ರಹ್ಮದೇವನನ್ನು ಹಿರಣ್ಯಕಶಿಪು ಕೇಳಿಕೊಂಡನು. ಆದರೆ ಅತ್ಯೂರ್ಧ್ವ ಲೋಕದಲ್ಲಿದ್ದು ಅವನು ತಾನೇ ಸಾವಿಗೆ ಒಳಪಟ್ಟವನು. ಹೀಗಿರುವಾಗ ಹೇಗೆ ತಾನೇ ಅಮರತ್ವವನ್ನು ಅನುಗ್ರಹಿಸುವುದು ಸಾಧ್ಯ ಎಂದು ಬ್ರಹ್ಮದೇವನು ಹೇಳಿದನು. ಈ ಈ ಬ್ರಹ್ಮಾಂಡದ ಅತ್ಯೂರ್ಧ್ವ ಲೋಕದಲ್ಲೇ ಸಾವು ಇದೆ ಎಂದ ಮೇಲೆ ಬೇರೆ ಲೋಕಗಳ ಬಗ್ಗೆ ಹೇಳಬೇಕಾದ್ದೇನಿದೆ? ಈ ಲೋಕಗಳು ಗುಣಾತ್ಮಕವಾಗಿ ಬ್ರಹ್ಮಲೋಕಕ್ಕಿಂತ ತುಂಬ ಕೆಳಮಟ್ಟದವು. ಎಲ್ಲೆಲ್ಲಿ ಶಾಶ್ವತ ಕಾಲದ ಪ್ರಭಾವವಿದೆಯೋ ಅಲ್ಲೆಲ್ಲ ಜನನ, ರೋಗ, ಮುಪ್ಪು, ಮರಣಗಳ ಕ್ಲೇಶ ಸಮೂಹವಿದೆ. ಅವುಗಳನ್ನು ಯಾರೂ ಮೀರಲಾಗದು. ಶ್ಲೋಕ 20. ಏನ ಚೈವಾಭಿಪನ್ನೋಯಂ ಪ್ರಾಣೈ ಪ್ರಿಯತಮೈರಪಿ ಜನ ಸಾಧ್ಯ ವಿಯುಜ್ಯೇತ ಕಿಮು ತಾನ್ಯೈರ್ಧನಾದಿಭಿಃ. ಏನ ಅಂತಹ ಕಾಲದಿಂದ ಸೆಳೆಯಲ್ಪಟ್ಟ, ಚಹ ಮತ್ತು ಏವ ನಿಶ್ಚಿತವಾಗಿ, ಅಭಿಪನ್ನ ಆಕ್ರಾಂತನಾದ, ಆಯಂ ಈ ಪ್ರಾಣೈ ಪ್ರಾಣದಿಂದ, ಪ್ರಿಯತಮೈ ಪ್ರತಿಯೊಬ್ಬರಿಗೂ ಅತ್ಯಂತ ಪ್ರಿಯವಾದ, ಅಪಿ ಕೂಡ, ಜನಃ ವ್ಯಕ್ತಿಯು, ಸದ್ಯ ಕೂಡಲೇ, ವಿಯುಜ್ಯೇತ ಬಿಡಬೇಕು, ಕಿಂ ಉತ ಅನ್ಯೈ ಇತರ ವಿಚಾರ ಹೇಳುವುದೇನು? ಧನ, ಅದಿಭಿ ಐಶ್ವರ್ಯ, ಗೌರವ, ಮಕ್ಕಳು, ಭೂಮಿ ಮತ್ತು ಮನೆಯಂತಹ. ಅನುವಾದ: ಪರಮಕಾಲದ, ಶಾಶ್ವತ ಕಾಲದ ಪ್ರಭಾವಕ್ಕೊಳಪಟ್ಟವರೆಲ್ಲ ತಮ್ಮ ಪ್ರಿಯತಮವಾದ ಜೀವನವನ್ನೇ ತ್ಯಾಗ ಮಾಡಬೇಕು. ಅಂದ ಮೇಲೆ ಸಂಪತ್ತು, ಗೌರವ, ಮಕ್ಕಳು, ಭೂಮಿ, ಮನೆಯಂತಹ ಇತರ ವಿಷಯಗಳ ಬಗ್ಗೆ ಹೇಳಬೇಕಾದ್ದೇನಿದೆ? ಭಾವಾರ್ಥ: ಯೋಜನಾ ಸಿದ್ಧತೆಯ ವ್ಯವಹಾರದಲ್ಲಿ ನಿರತನಾದ ಭಾರತೀಯ ಮಹಾವಿಜ್ಞಾನಿಯೊಬ್ಬ ಯೋಜನಾ ಆಯೋಗದ ಅತಿ ಮಹತ್ವದ ಸಭೆಯಲ್ಲಿ ಹಾಜರಾಗಲು ಹೋಗುತ್ತಿದ್ದಾಗ ಒಮ್ಮೆಗೆ ಶಾಶ್ವತ ಕಾಲದ ಅನಿವಾರ್ಯ ಕರೆಗೆ ಒಳಗಾದನು. ಅವನು ತನ್ನ ಜೀವನ, ಹೆಂಡತಿ, ಮಕ್ಕಳು, ಮನೆ, ಭೂಮಿ, ಸಂಪತ್ತು ಮುಂತಾದವೆಲ್ಲವನ್ನು ತ್ಯಾಗ ಮಾಡಬೇಕಾಯಿತು. ಭಾರತವು ಪಾಕಿಸ್ತಾನ, ಹಿಂದೂಸ್ತಾನಗಳಾಗಿ ವಿಭಜಿತವಾದಾಗ ಉಂಟಾದ ರಾಜಕೀಯ ವಿಪ್ಲವದಲ್ಲಿ ಅದೆಷ್ಟೋ ಶ್ರೀಮಂತ ಪ್ರಭಾವಿ ಭಾರತೀಯರು ಕಾಲದ ಪ್ರಭಾವದಿಂದಾಗಿ ಜೀವನ, ಆಸ್ತಿಪಾಸ್ತಿ, ಗೌರವಗಳನ್ನು ತ್ಯಾಗ ಮಾಡಬೇಕಾಯಿತು. ಜಗತ್ತಿನಾದ್ಯಂತ, ಬ್ರಹ್ಮಾಂಡದಾದ್ಯಂತ ನೂರಾರು, ಸಾವಿರಾರು ಇಂತಹ ನಿದರ್ಶನಗಳಿವೆ. ಅವೆಲ್ಲ ಕಾಲದ ಪ್ರಭಾವದ ಪರಿಣಾಮಗಳು. ಆದ್ದರಿಂದ ಇದರ ಒಟ್ಟಾರೆ ಅಭಿಪ್ರಾಯ ಇಷ್ಟು: ಈ ಬ್ರಹ್ಮಾಂಡದಲ್ಲಿ ಕಾಲದ ಪ್ರಭಾವವನ್ನು ಮೀರಬಲ್ಲ ಯಾವ ಶಕ್ತಿ ಸಂಪನ್ನ ಜೀವಿಯೂ ಇಲ್ಲ. ಅನೇಕ ಜೀವಿಗಳು ಕಾಲದ ಪ್ರಭಾವವನ್ನು ಕುರಿತು ಶೋಕಗೀತೆಗಳನ್ನು ರಚಿಸಿದ್ದಾರೆ. ಕಾಲದ ಪ್ರಭಾವದಿಂದ ಬ್ರಹ್ಮಾಂಡಗಳಲ್ಲಿ ಅದೆಷ್ಟೋ ವಿನಾಶಗಳು ಸಂಭವಿಸಿವೆ. ಯಾವ ರೀತಿಯಿಂದಲೂ ಯಾರೂ ಅದನ್ನು ತಡೆಯಲಿಕ್ಕಾಗಲಿಲ್ಲ. ನಮ್ಮ ನಿತ್ಯದ ಬದುಕಿನಲ್ಲಿ ಕೂಡ ನಮ್ಮ ಕೈ ಸಾಗದ ಅದೆಷ್ಟೋ ಸಂಗತಿಗಳು ಆಗಿ ಹೋಗುತ್ತವೆ. ಅದಕ್ಕೆ ಯಾವ ಪರಿಹಾರೋಪಾಯವೂ ಇಲ್ಲದೆ ನಾವು ಅವುಗಳನ್ನು ಅನುಭವಿಸಬೇಕು, ಇಲ್ಲವೇ ಸಹಿಸಿಕೊಳ್ಳಬೇಕು ಅಷ್ಟೇ. ಅದು ಕಾಲದ ಫಲ. ಶ್ಲೋಕ 21. ಪಿತೃಭ್ರಾತೃ ಸುಹೃತ್ಪುತ್ರ ಹತಾತೆ ವಿಗತಂ ವಯಂ ಆತ್ಮಜಾಜರಯಾ ಗ್ರಸ್ತ ಪರಗೇಹಮುಪಾಸಸೆ. ಪಿತೃ ತಂದೆ, ಭ್ರಾತೃ ಸಹೋದರ, ಸುಹೃದ್ ಹಿತೈಷಿ ಪುತ್ರ ಮಕ್ಕಳು, ಹತ ಎಲ್ಲರೂ ಸತ್ತರು, ತೇ ನಿನ್ನ, ವಿಗತಂ ಕಳೆಯಿತು, ವಯಂ ವಯಸ್ಸು, ಆತ್ಮ ದೇಹವು, ಚ ಸಹ, ಜರಯ ಮುಪ್ಪಿನಿಂದ, ಗ್ರಸ್ತ ಆಕ್ರಾಂತವಾಗಿದೆ, ಪರಗೇಹಂ ಬೇರೆಯವರ ಮನೆಯಲ್ಲಿ, ಉಪಾಸಸೆ ವಾಸಿಸುತ್ತಿದ್ದೀಯೇ. ಅನುವಾದ:
ನಿನ್ನ ತಂದೆ, ಸೋದರ, ಹಿತೈಷಿಗಳು, ಮಕ್ಕಳು ಎಲ್ಲರೂ ಸತ್ತು ಹೋಗಿದ್ದಾರೆ. ನೀನು ಕೂಡ ನಿನ್ನ ಬದುಕಿನ ಬಹುಭಾಗವನ್ನು ಕಳೆದಿದ್ದೀಯೆ. ನಿನ್ನ ದೇಹವನ್ನು ಈಗ ದೌರ್ಬಲ್ಯ ಆಕ್ರಮಿಸಿದೆ. ನೀನು ಪರಗೃಹದಲ್ಲಿ ವಾಸವಾಗಿರುವೆ. ಭಾವಾರ್ಥ: ರಾಜನಿಗೆ ಕ್ರೂರ ಕಾಲದ ಪ್ರಭಾವದಿಂದ ಉಂಟಾದ ಅವನ ಅತಂತ್ರ ಸ್ಥಿತಿಯನ್ನು ನೆನಪಿಸಲಾಯಿತು. ತನ್ನ ಹಿಂದಿನ ಅನುಭವದ ಹಿನ್ನೆಲೆಯಲ್ಲಿ ತನ್ನದೇ ಬದುಕಿಗೆ ಏನೆಲ್ಲ ಸಂಭವಿಸುತ್ತಿದೆ ಎಂದು ತಿಳಿದುಕೊಳ್ಳುವಲ್ಲಿ ಆತ ಹೆಚ್ಚು ಜಾಣನಾಗಬೇಕಿತ್ತು. ಧೃತರಾಷ್ಟ್ರನ ತಂದೆ ವಿಚಿತ್ರವೀರ್ಯನು ಬಹಳ ಹಿಂದೆಯೇ ಧೃತರಾಷ್ಟ್ರ ಮತ್ತು ಅವನ ತಮ್ಮಂದಿರು ಹುಟ್ಟುವ ಮೊದಲೇ ತೀರಿಕೊಂಡಿದ್ದನು. ಭೀಷ್ಮಾಚಾರ್ಯನ ಕಾಳಜಿ ಮತ್ತು ಕರುಣೆಯಿಂದಾಗಿ ಅವರು ಕ್ರಮವಾಗಿ ಬೆಳೆದು ನಿಂತರು. ಆ ಬಳಿಕ ಅವನ ತಮ್ಮ ಪಾಂಡು ಕೂಡ ಸತ್ತು ಹೋದನು. ಮುಂದೆ ಕುರುಕ್ಷೇತ್ರದ ರಣರಂಗದಲ್ಲಿ ಅವನ 100 ಮಂದಿ ಮಕ್ಕಳು ಮತ್ತು ಎಲ್ಲ ಮೊಮ್ಮಕ್ಕಳು ಸಾವನ್ನಪ್ಪಿದರು. ಅವರೊಂದಿಗೆ ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ಕರ್ಣರಂತಹ ಹಿತೈಷಿಗಳು, ಇತರ ಅನೇಕ ರಾಜರು ಮತ್ತು ಮಿತ್ರರು ಮಡಿದರು. ಹಾಗಾಗಿ ಅವನು ಎಲ್ಲ ಸ್ವಜನರನ್ನು, ಸಂಪತ್ತನ್ನು ಕಳೆದುಕೊಂಡನು. ಈಗ ಅವನು ತಾನೇ ನಾನಾ ರೀತಿಯ ತೊಂದರೆಗಳಿಗೆ ಒಳಪಡಿಸಿದ ತನ್ನ ಸೋದರ ಪುತ್ರನ ಕೃಪೆಯಲ್ಲಿ ಬದುಕುತ್ತಿದ್ದನು. ಈ ಎಲ್ಲ ವೈಪರೀತ್ಯಗಳಿದ್ದರೂ ಆತ ಹೆಚ್ಚು ಹೆಚ್ಚು ಕಾಲ ಬದುಕಬೇಕೆಂದು ಯೋಚಿಸಿದ್ದನು. ಪ್ರತಿಯೊಬ್ಬನು ತನ್ನ ಕ್ರಿಯೆಯಿಂದ ಮತ್ತು ಭಗವಂತನ ಅನುಗ್ರಹದಿಂದ ತನ್ನನ್ನು ರಕ್ಷಿಸಿಕೊಳ್ಳಬೇಕೆಂದು ವಿದುರನು ಧೃತರಾಷ್ಟ್ರನಿಗೆ ಸೂಚಿಸ ಬಯಸಿದನು. ಫಲಕ್ಕೆ ಪರಮಪ್ರಭುವನ್ನು ಅವಲಂಬಿಸಿ ಅವನಲ್ಲಿ ವಿಶ್ವಾಸವುಳ್ಳವನಾಗಿ ಪ್ರತಿಯೊಬ್ಬನು ತನ್ನ ಕರ್ತವ್ಯವನ್ನು ನಿರ್ವಹಿಸಬೇಕು. ಪರಮಪುರುಷನಾದ ಭಗವಂತನಿಂದ ರಕ್ಷಿತನಾಗದವನನ್ನು ಯಾವ ಮಿತ್ರನೂ, ಮಕ್ಕಳು, ತಂದೆಯೂ, ಸೋದರನೂ, ರಾಜ್ಯವೂ ಅಥವಾ ಬೇರೆ ಯಾರೂ ರಕ್ಷಿಸಲಾರರು. ಆದ್ದರಿಂದ ಪ್ರತಿಯೊಬ್ಬನು ಪರಮಪುರುಷನಾದ ಭಗವಂತನ ರಕ್ಷಣೆಯನ್ನು ಪಡೆಯಲು ಪ್ರಯತ್ನಿಸಬೇಕು. ಅಂತಹ ರಕ್ಷಣೆಯನ್ನು ಪಡೆಯಲು ಪ್ರಯತ್ನಿಸುವುದೇ ಮಾನವ ಜನ್ಮದ ಉದ್ದೇಶವಾಗಿದೆ. ಅವನ ಅತಂತ್ರ ಸ್ಥಿತಿಯ ಬಗ್ಗೆ ಈ ಕೆಳಗಿನ ಮಾತುಗಳಿಂದ ಅವನನ್ನು ಮತ್ತಷ್ಟು ಜಾಗೃತಗೊಳಿಸಲಾಗಿದೆ. ಶ್ಲೋಕ 22. ಅಂಧಃ ಪುರೈವವದಿರೋ ಮಂದ ಪ್ರಜ್ಞಾಂಶ್ಚ ಸಾಂಪ್ರತಂ ವಿಶೀರ್ಣ ದಂತೋ ಮಂದಾಗ್ನಿ ಸರಾಗ ಕಫಮುದ್ವಹನ್. ಅಂಧ, ಕುರುಡನು, ಪುರ ಮೊದಲಿನಿಂದಲೂ, ಏವ ಖಂಡಿತವಾಗಿ, ವದಿರ ಕಿವುಡನು, ಮಂದ ಪ್ರಜ್ಞ ನೆನಪು ಕ್ಷೀಣವಾದವನು, ಚ ಮತ್ತು ಸಾಂಪ್ರತಂ ಇತ್ತೀಚೆಗೆ, ವಿಶೀರ್ಣ ಉದುರುತ್ತಿರುವ, ದಂತ ಹಲ್ಲುಗಳುಳ್ಳವನು, ಮಂದ ಅಗ್ನಿ ಜೀರ್ಣಶಕ್ತಿ ಕುಗ್ಗಿದವನು, ಸರಾಗ ಶಬ್ದ ಸಹಿತವಾಗಿ, ಕಫಂ ಕೆಮ್ಮುತ್ತಾ ಹೆಚ್ಚು ಕಫವನ್ನು, ಉದ್ವಹನ್ ಉಗುಳುವನು. ಅನುವಾದ: ನೀನು ಹುಟ್ಟಿನಿಂದಲೇ ಕುರುಡನಾಗಿದ್ದೀಯೆ, ಬರುತ್ತಾ ಕಿವುಡನೂ ಆಗುತ್ತಿರುವೆ. ನಿನ್ನ ಸ್ಮರಣಶಕ್ತಿ ಕುಂದುತ್ತಿದೆ, ನಿನ್ನ ಹಲ್ಲುಗಳು ಉದುರುತ್ತಿವೆ, ಜೀರ್ಣಶಕ್ತಿಯು ಸರಿಯಿಲ್ಲ, ನೀನು ಕಫವನ್ನುಗುಳುತ್ತಾ ಕೆಮ್ಮುತ್ತಿರುವೆ. ಭಾವಾರ್ಥ: ಧೃತರಾಷ್ಟ್ರನಲ್ಲಿ ಆಗಲೇ ಕಾಣಿಸಿಕೊಂಡ ವೃದ್ಧಾಪ್ಯದ ಕುರುಹುಗಳನ್ನು ಒಂದೊಂದಾಗಿ ಇಲ್ಲಿ ಎತ್ತಿ ಹೇಳಲಾಗಿದೆ. ಶೀಘ್ರವಾಗಿ ಅವನಿಗೆ ಸಾವು ಸಮೀಪಿಸುತ್ತಿದ್ದರೂ ಆತ ಮೂರ್ಖತನದಿಂದ ತನ್ನ ಭವಿಷ್ಯದ ಬಗ್ಗೆ ಅಸಡ್ಡೆ ಮಾಡಿದ್ದರಿಂದ ಅವನನ್ನು ಎಚ್ಚರಿಸುವುದಕ್ಕಾಗಿ ಹೀಗೆ ಹೇಳಲಾಯಿತು. ವಿದುರನು ಬೊಟ್ಟು ಮಾಡಿದ. ಧೃತರಾಷ್ಟ್ರನ ಶರೀರದ ಲಕ್ಷಣಗಳು ಅಪಕ್ಷಯದ ಅಥವಾ ಸಾವಿನ ಕೊನೆಯ ಹೊಡೆತಕ್ಕೆ ಮುಂಚೆ ಐಹಿಕ ಶರೀರದ ಕುಗ್ಗುವಿಕೆಯ ಲಕ್ಷಣಗಳು ಆಗಿದ್ದವು. ಈ ದೇಹವು ಹುಟ್ಟಿದೆ, ಅದು ಬೆಳೆಯುತ್ತದೆ, ಉಳಿಯುತ್ತದೆ, ಇತರ ದೇಹಗಳನ್ನು ಹುಟ್ಟಿಸುತ್ತದೆ, ಕುಗ್ಗುತ್ತದೆ, ಅನಂತರ ನಾಶವಾಗುತ್ತದೆ. ಆದರೆ ಮೂರ್ಖ ಜನರು ಈ ನಶ್ವರ ದೇಹಕ್ಕೆ ಶಾಶ್ವತ ನೆಲೆಯನ್ನು ಒದಗಿಸಿಕೊಳ್ಳಲು ಬಯಸುತ್ತಾರೆ. ತಮ್ಮ ಜಮೀನು, ಮಕ್ಕಳು, ಸಮಾಜ, ದೇಶ ಮುಂತಾದವು ತಮಗೆ ರಕ್ಷಣೆಯನ್ನು ಕೊಡುತ್ತವೆಂದು ಭಾವಿಸುತ್ತಾರೆ. ಇಂತಹ ಮೂರ್ಖ ಯೋಚನೆಗಳಿಂದ ಅವರು ಅಶಾಶ್ವತವಾದ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ಮಗ್ನರಾಗುತ್ತಾರೆ. ಅವರು ಈ ಅಶಾಶ್ವತ ದೇಹವನ್ನು ತ್ಯಜಿಸಲೇಬೇಕು. ಮತ್ತೆ ಸಮಾಜ, ಸ್ನೇಹ, ಪ್ರೇಮಗಳ ಇನ್ನೊಂದು ಅವಧಿಗೆ ವ್ಯವಸ್ಥೆ ಮಾಡಿಕೊಳ್ಳಲು ಹೊಸದೊಂದು ಸ್ವೀಕರಿಸಬೇಕು.
ಅಂತಿಮವಾಗಿ ಮತ್ತೆ ನಾಶ ಹೊಂದಬೇಕು ಎಂಬುದನ್ನು ಸಂಪೂರ್ಣವಾಗಿ ಮರೆತು ಬಿಡುತ್ತಾರೆ. ಅವರು ತಮ್ಮ ಶಾಶ್ವತ ಗುರುತನ್ನು ಮರೆಯುತ್ತಾರೆ. ತಮ್ಮ ಪ್ರಧಾನ ಕರ್ತವ್ಯವನ್ನು ಸಂಪೂರ್ಣವಾಗಿ ಮರೆತು ಮೂರ್ಖತನದಿಂದ ಅಶಾಶ್ವತ ಉದ್ಯೋಗಗಳಲ್ಲಿ ಪ್ರವೃತ್ತರಾಗುತ್ತಾರೆ. ವಿದುರನಂತಹ ಸಂತರು, ಋಷಿಗಳು ಅವರನ್ನು ನೈಜ ಸ್ಥಿತಿಗೆ ಜಾಗೃತಗೊಳಿಸಲು ಅಂತಹ ಮೂರ್ಖರ ಬಳಿಗೆ ಹೋಗುತ್ತಾರೆ. ಆದರೆ ಅಂತಹ ಸಾಧು ಸಂತರನ್ನು ಸಮಾಜದ ಪರಾನ್ನ ಜೀವಿಗಳೆಂದು ಬಗೆದು ಹೆಚ್ಚಿನ ಜನ ಅಂತಹ ಸಾಧು ಸಂತರ ಮಾತುಗಳನ್ನು ಆಲಿಸಲು ನಿರಾಕರಿಸುತ್ತಾರೆ. ವಿಚಿತ್ರವೆಂದರೆ ಅವರ ಇಂದ್ರಿಯಗಳನ್ನು ತೃಪ್ತಿಪಡಿಸಬಲ್ಲ ತೋರುಗಾಣಿಕೆಯ ಸಾಧುಗಳನ್ನು, ಸಂತರೆಂದು ಹೇಳಿಕೊಳ್ಳುವವರನ್ನು ಅವರು ಸ್ವಾಗತಿಸುತ್ತಾರೆ. ವಿದುರನು ಧೃತರಾಷ್ಟ್ರನ ಕುಟಿಲ ಮನೋಭಾವವನ್ನು ತೃಪ್ತಿಪಡಿಸುವಂತಹ ಸಾಧುವಲ್ಲ. ಬದುಕಿನ ನಿಜ ಸ್ಥಿತಿಯನ್ನು, ಅಂತಹ ದುರಂತಗಳಿಂದ ತಮ್ಮನ್ನು ಕಾಪಾಡಿಕೊಳ್ಳುವುದು ಹೇಗೆಂಬುದನ್ನು ಅವನು ಸರಿಯಾಗಿಯೇ ಎತ್ತಿ ತೋರಿದ್ದಾನೆ. ಶ್ಲೋಕ 23. ಅಹೋ ಮಯೀಯಸಿ ಜಂತು ಜೀವಿತಾಶಾ ಯಥಾ ಭವಾನ್ ಭೀಮಾಪವರ್ಜಿತಂ ಪಿಂಡ ಮಾದತ್ತೆ ಗೃಹಪಾಲವತ್. ಅಹೋ ಅಯ್ಯೋ, ಮಹೀಯಸಿ ಬಲಿಷ್ಠವಾದದ್ದು, ಜಂತೋ ಜೀವಿಗಳ, ಜೀವಿತಾಶ ಬದುಕುವ ಆಸೆಯು, ಯಥಾ ಹೇಗೆ, ಭವಾನ್ ನೀನು, ಭೀಮ ಭೀಮಸೇನನು ಯುಧಿಷ್ಠಿರನ ತಮ್ಮ, ಅಪವರ್ಜಿತಂ ಎಸೆದ, ಪಿಂಡಂ ತಿನಿಸುಗಳನ್ನು, ಆದತ್ತೆ ತಿನ್ನುವೆ, ಗೃಹ ಪಾಲವತ್ ಸಾಕು ನಾಯಿಯಂತೆ. ಅನುವಾದ: ಅಯ್ಯೋ, ತನ್ನ ಬದುಕನ್ನು ಮುಂದುವರಿಸಬೇಕೆಂಬ ಜೀವಿಯ ಬಯಕೆ ಅದೆಷ್ಟು ಬಲವತ್ತರವಾಗಿದೆ. ನಿಜವಾಗಿ ನೀನು ಸಾಕು ನಾಯಿಯಂತೆ ಬದುಕುತ್ತಿರುವೆ, ಭೀಮನು ಕೊಡುವ ಶೇಷಾನ್ನವನ್ನು ತಿನ್ನುತ್ತಿರುವೆಯಲ್ಲ. ಭಾವಾರ್ಥ: ರಾಜರ ಅಥವಾ ಶ್ರೀಮಂತರ ಖರ್ಚಿನಲ್ಲಿ ಸುಖವಾಗಿ ಬದುಕುವುದಕ್ಕಾಗಿ ಸಾಧುವು ಎಂದೂ ಅವರನ್ನು ಹೊಗಳಬಾರದು. ಸಾಧು ಇರುವುದೇ ಗೃಹಸ್ಥರಿಗೆ ಬದುಕಿನ ನಗ್ನ ಸತ್ಯವನ್ನು ಹೇಳುವುದಕ್ಕಾಗಿ. ಆದ್ದರಿಂದ ಅವರು ಐಹಿಕ ಅಸ್ತಿತ್ವದಲ್ಲಿ ಅತಂತ್ರ ಜೀವನದ ಬಗ್ಗೆ ಎಚ್ಚರ ತಳೆಯುವುದು ಸಾಧ್ಯವಾಗುತ್ತದೆ. ಧೃತರಾಷ್ಟ್ರನು ಗೃಹಸ್ಥ ಜೀವನದಲ್ಲಿ ಆಸಕ್ತನಾದ ವೃದ್ಧನ ಮಾದರಿಗೆ ನಿದರ್ಶನವಾಗಿದ್ದಾನೆ. ಪಾಂಡವರ ಮನೆಯಲ್ಲಿ ಸುಖವಾಗಿ ವಾಸಿಸಲು ಬಯಸಿದ್ದರೂ ಆತ ನಿಜವಾದ ಅರ್ಥದಲ್ಲಿ ದರಿದ್ರನಾಗಿದ್ದನು. ಪಾಂಡವರಲ್ಲಿ ಭೀಮನನ್ನೇ ವಿಶೇಷವಾಗಿ ಉಲ್ಲೇಖಿಸಲಾಗಿದೆ, ಏಕೆಂದರೆ ಆತನೇ ಸ್ವತಃ ಧೃತರಾಷ್ಟ್ರನ ಇಬ್ಬರು ಪ್ರಧಾನ ಪುತ್ರರಾದ ದುರ್ಯೋಧನ ಮತ್ತು ದುಶ್ಯಾಸನರನ್ನು ಕೊಂದಿದ್ದನು. ಈ ಇಬ್ಬರು ಮಕ್ಕಳು ತಮ್ಮ ಪುತ್ರರಾದ ದುರ್ಯೋಧನ ತಮ್ಮ ಕುಪ್ರಸಿದ್ಧ ಹಾಗೂ ದುಷ್ಕೃತ್ಯಗಳಿಂದಾಗಿ ಧೃತರಾಷ್ಟ್ರನಿಗೆ ತುಂಬ ಪ್ರೀತಿ ಪಾತ್ರರಾಗಿದ್ದರು. ಈ ಇಬ್ಬರು ಮುದ್ದು ಮಕ್ಕಳನ್ನು ಕೊಂದಿದ್ದರಿಂದಲೇ ಭೀಮನನ್ನು ನಿರ್ದಿಷ್ಟವಾಗಿ ಹೆಸರಿಸಲಾಗಿದೆ. ಏಕೆ ಧೃತರಾಷ್ಟ್ರನು ಪಾಂಡವರ ಮನೆಯಲ್ಲಿ ವಾಸವಾಗಿದ್ದನು? ಏಕೆಂದರೆ ಎಲ್ಲ ರೀತಿಯ ದೈನ್ಯದ ಸಂಕಟದಲ್ಲೂ ಆತ ಸುಖವಾಗಿ ತನ್ನ ಬದುಕನ್ನು ಮುಂದುವರಿಸಲು ಬಯಸಿದ್ದನು. ಆದ್ದರಿಂದ ವಿದುರನು ಬದುಕನ್ನು ಮುಂದುವರೆಸುವ ಒತ್ತಾಸೆ ಎಷ್ಟು ಬಲವತ್ತರವಾದುದೆಂದು ಬೆರಗಾಗಿದ್ದನು. ತನ್ನ ಬದುಕನ್ನು ಮುಂದುವರೆಸುವ ಈ ಹಂಬಲವು ಜೀವಿಯು ಶಾಶ್ವತವಾಗಿ ಜೀವಸತ್ತೆಯಾಗಿದೆ ಎನ್ನುವುದನ್ನು, ತನ್ನ ಶರೀರವಾಸವನ್ನು ಬದಲಿಸಲು ಅದು ಬಯಸುವುದಿಲ್ಲ ಎನ್ನುವುದನ್ನು ಸೂಚಿಸುತ್ತದೆ. ಕಾರಾಗೃಹವಾಸದ ಅವಧಿಯನ್ನು ಅನುಭವಿಸಲೆಂದೇ ಐಹಿಕ ಜೀವನದ ನಿರ್ದಿಷ್ಟ ಅವಧಿಯನ್ನು ನೀಡಲಾಗಿದೆ. ಎಷ್ಟೆಷ್ಟೋ ಜನನ ಮರಣಗಳ ನಂತರ ಭಗವದ್ಧಾಮಕ್ಕೆ ಮರಳಲೆಂದು, ಆತ್ಮ ಸಾಕ್ಷಾತ್ಕಾರ ಪಡೆಯುವುದಕ್ಕಾಗಿ ಒಂದು ಅವಕಾಶವಾಗಲೆಂದು ಮಾನವ ಶರೀರವನ್ನು ನೀಡಲಾಗಿದೆ. ಇದನ್ನು ಮೂರ್ಖ ಮಾನವ ತಿಳಿದಿಲ್ಲ. ಆದರೆ ಧೃತರಾಷ್ಟ್ರನಂತಹ ವ್ಯಕ್ತಿಗಳು ಲಾಭ ಮತ್ತು ಆಸಕ್ತಿಯುಳ್ಳ ಸುಖಕರ ಸ್ಥಿತಿಯಲ್ಲಿ ಬದುಕುವುದಕ್ಕಾಗಿ ಯೋಜನೆಗಳನ್ನು ಹಾಕಲು ಪ್ರಯತ್ನಿಸುತ್ತಾರೆ. ಅದಕ್ಕಾಗಿ ಅವರು ಇದ್ದ ವಿಷಯವನ್ನು ಇದ್ದಂತೆಯೇ ಕಾಣುವುದಿಲ್ಲ. ಧೃತರಾಷ್ಟ್ರನು ಕುರುಡನಾಗಿ ಬದುಕಿನ ಎಲ್ಲ ಬಗೆಯ ವೈಪರೀತ್ಯಗಳ ಮಧ್ಯೆ ಸುಖವಾಗಿ ವಾಸಿಸುವ ಬಯಕೆಯನ್ನು ಮುಂದುವರಿಸುತ್ತಾನೆ. ವಿದುರನಂತಹ ಸಾಧುವು ಅಂತಹ ಕುರುಡು ವ್ಯಕ್ತಿಗಳನ್ನು ಜಾಗೃತಗೊಳಿಸುವ ಉದ್ದೇಶಕ್ಕಾಗಿಯೇ ಇರುತ್ತಾನೆ.
ತನ್ಮೂಲಕ ದೇವೋತ್ತಮನಲ್ಲಿ ಹಿಂದಿರುಗಿ ಹೋಗಲು ಅವರಿಗೆ ಸಹಾಯ ಮಾಡುತ್ತಾನೆ. ಅಲ್ಲಿಯ ಬದುಕು ಶಾಶ್ವತವಾದದ್ದು. ಒಮ್ಮೆ ಅಲ್ಲಿಗೆ ಹೋದವರು ಯಾರೂ ಈ ದುಃಖಮಯ ಐಹಿಕ ಜಗತ್ತಿಗೆ ಹಿಂದಿರುಗಿ ಬರಲು ಬಯಸುವುದಿಲ್ಲ. ಮಹಾತ್ಮನಾದ ವಿದುರನಂತಹ ಸಾಧುವಿಗೆ ವಹಿಸಿದ ಹೊಣೆ ಎಷ್ಟು ಜವಾಬ್ದಾರಿಯುಳ್ಳದ್ದೆಂದು ನಾವು ಊಹಿಸಬಹುದಾಗಿದೆ ಅಷ್ಟೇ. ಶ್ಲೋಕ 24. ಅಗ್ನಿರ್ನಿಸೃಷ್ಟೋ ದತ್ತಶ್ಚ ಗರೋದಾರಾಶ್ಚ ದೂಷಿತಾ ಋತಂ ಕ್ಷೇತ್ರಂ ಧನಂ ಯೇಷಾಂ ತತ್ತೈರಸುಭಿ ಕಿಯತ್. ಅಗ್ನಿ ಬೆಂಕಿಯು ನಿಸ್ಪೃಷ್ಟ ಹಚ್ಚಲ್ಪಟ್ಟಿತು, ದತ್ತ ಕೊಡಲ್ಪಟ್ಟಿತು, ಛ ಮತ್ತು ಗರಹ ವಿಷವು, ದಾರಹ ಹೆಂಡತಿಯು, ಚ ಮತ್ತು ದೂಷಿತ ಅಪಮಾನಿಸಲ್ಪಟ್ಟಳು, ಋತಂ ಅಪಹರಿಸಲ್ಪಟ್ಟಿತು, ಕ್ಷೇತ್ರಂ ಚಕ್ರಾಧಿಪತ್ಯ, ಧನಂ ಸಂಪತ್ತು, ಯೇಷಾಂ ಯಾರ, ತತ್ ಅವರಿಂದ, ದತ್ತೈ ಕೊಡಲ್ಪಟ್ಟ, ಅಸುಬಿ ಜೀವಿಕೆಯಿಂದ, ಕಿಯತ್ ಬದುಕು ಅನಗತ್ಯವಾಗಿದೆ. ಅನುವಾದ: ನೀನು ಮನೆಗೆ ಕಿಚ್ಚಿಟ್ಟು ವಿಷ ಉಣಿಸಿ ಯಾರನ್ನು ಕೊಲ್ಲಲು ಪ್ರಯತ್ನಿಸಿದೆಯೋ ಅವರ ಔದಾರ್ಯದಡಿಯಲ್ಲೇ ಹೊಟ್ಟೆ ಹೊರೆದುಕೊಳ್ಳುವ ಹೀನ ಬದುಕನ್ನು ನಡೆಸುವ ಅವಶ್ಯಕತೆ ಇಲ್ಲ. ನೀನು ಅವರ ಹೆಂಡಿರಲೊಬ್ಬಳನ್ನು ಅವಮಾನಿಸಿದ್ದಷ್ಟೇ ಅಲ್ಲದೆ ಅವರ ರಾಜ್ಯ ಮತ್ತು ಸಂಪತ್ತನ್ನು ಅಪಹರಿಸಿರುವೆ. ಅನುವಾದ: ವರ್ಣಾಶ್ರಮ ಧರ್ಮದ ವ್ಯವಸ್ಥೆಯು ಆತ್ಮ ಸಾಕ್ಷಾತ್ಕಾರದ ಸಲುವಾಗಿ ಹಾಗೂ ಬದುಕಿರುವಾಗಲೇ ಮೋಕ್ಷವನ್ನು ಪಡೆಯುವ ಉದ್ದೇಶಕ್ಕಾಗಿ ಪ್ರತಿಯೊಬ್ಬನ ಜೀವನದ ಒಂದು ಭಾಗವನ್ನು ಸಂಪೂರ್ಣವಾಗಿ ಮೀಸಲಿಟ್ಟಿದೆ. ಅದು ಜೀವನದ ನಿಯತ ಕ್ರಮದಲ್ಲಿರುವ ವಿಭಾಗ. ಆದರೆ ಧೃತರಾಷ್ಟ್ರನಂತಹ ವ್ಯಕ್ತಿಗಳು ದಣಿದು ಮಾಗಿದ ಅಪರ ವಯಸ್ಸಿನಲ್ಲಿ ಕೂಡ ವೈರಿಗಳ ಉದಾರತೆಯನ್ನು ಒಪ್ಪಿಕೊಳ್ಳುವ ಹೀನ ಸ್ಥಿತಿಯಲ್ಲೂ ಸಹ ಮನೆಯಲ್ಲೇ ಇರಬಯಸುತ್ತಾರೆ. ವಿದುರನು ಇದನ್ನು ಸೂಚಿಸ ಬಯಸಿದನು. ತೇಜೋಭಂಗವಾಗುವ ಅಂತಹ ಔದಾರ್ಯವನ್ನು ಒಪ್ಪಿಕೊಳ್ಳುವುದಕ್ಕಿಂತ ಅವನ ಮಕ್ಕಳಂತೆ ಸಾಯುವುದು ಮೇಲು ಎಂದು ಅವನಿಗೆ ಮನವರಿಕೆ ಮಾಡಿಕೊಟ್ಟನು. 5000 ವರ್ಷಗಳ ಹಿಂದೆ ಒಬ್ಬ ಧೃತರಾಷ್ಟ್ರನಿದ್ದನು. ಆದರೆ ಇಂದಿನ ಸಂದರ್ಭದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಧೃತರಾಷ್ಟ್ರರಿದ್ದಾರೆ. ವಿಶೇಷವಾಗಿ ರಾಜಕಾರಣಿಗಳು ಸಾವಿನ ಕ್ರೂರ ಕೈ ಅವರನ್ನ ಎಳೆದುಕೊಂಡು ಹೋಗದಿದ್ದರೆ ಅಥವಾ ಯಾವುದಾದರೂ ವಿರೋಧಿ ಶಕ್ತಿ ಅವರನ್ನ ಕೊಲ್ಲದಿದ್ದರೆ ರಾಜಕೀಯ ಚಟುವಟಿಕೆಗಳಿಂದ ನಿವೃತ್ತರಾಗುವುದೇ ಇಲ್ಲ. ಮನುಷ್ಯ ಜೀವನದ ಕೊನೆಯವರೆಗೂ ತನ್ನ ಕುಟುಂಬ ಜೀವನಕ್ಕೆ ಅಂಟಿಕೊಂಡಿರುವುದು ಹೀನತೆಯ ಪರಾಕಾಷ್ಠೆಯಾಗಿದೆ. ಈ ವರ್ತಮಾನದ ಸಂದರ್ಭದಲ್ಲೂ ಕೂಡ ಅಂತಹ ಧೃತರಾಷ್ಟ್ರರಿಗೆ ಉಪದೇಶಿಸಲು ವಿದುರರ ಅಗತ್ಯ ಖಂಡಿತವಾಗಿಯೂ ಇದೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ.